ಪೊಲೀಸ್ ಫೋರ್ಸಿನಿಂದ ತಂದು ಮನೆಯನ್ನು ಉಡಿ ಮಾಡ್ತೇವೆ, ತೆಗಿತೇವೆ, ನಮ್ಮ ಇನ್ನೊಂದು ಮುಖವನ್ನು ನೀವು ನೋಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಡಿ.ಕೆ. ಹೆಬ್ಬಾರರಿಗೆ ಮಾಲಿಂಗೇಶ್ವರ ದೇವರು ಅಂತೇಳಿ ಹೆಸರಿತ್ತು. ಕೊನೆಗೇನಾದರೂ ಇದನ್ನೆಲ್ಲ ಕಳ್ಕೊಂಡು ಏನಿಲ್ಲದಾಗಿ ಅಂದರೆ ಮಾಲಿಂಗೇಶ್ವರ ದೇವರು ಅದು ಬೆಂಕಿದಾಗಿ. ಮಾಲಿಂಗೇಶ್ವರ ದೇವರು ಇರ್ಬೋದು, ನಾವು ನಂಬುವಂಥ ಯಾವುದೇ ದೇವರುಗಳು ಇದು ಎಲ್ಲವೂ ಕೂಡ ಮೈನಾರಿಟಿಯಲ್ಲಿ ಬರ್ತದೆ. ಮೈನಾರಿಟಿಯಲ್ಲಿ ಯಾಕೆ ಬರ್ತದೆ ಅಂತ ಕೇಳಿದರೆ, ಯಾವುದೇ ಕಾರಣಕ್ಕೂ ದೇವರಿಗೆ ಮಾತನಾಡಲಿಕ್ಕೆ ಆಗುವುದಿಲ್ಲ. ನನಗೆ ಇಂಥದ್ದು ಬೇಕು, ಅದನ್ನು ಕೊಡು, ಇದನ್ನು ಕೊಡು, ಅದಕ್ಕೋಸ್ಕರ ನಮ್ಮನ್ನು ನೇಮಕ ಮಾಡಿದ್ದು. ಗೌರ್ಮೆಂಟ್ ಸ್ವೀಕಾರ ಮಾಡಬೇಕಾದ್ರೆ ಅದು ನಮ್ಮ ಮನೆ. 100 ವರ್ಷದಿಂದ ನಾವು ಖಾತೆ ಇದೆ, ಅದಕ್ಕೆ ಆಸ್ತಿ ಸಂಖ್ಯೆಯೂ ಇದೆ. 50-50 ದೇವಸ್ಥಾನದವರು ಅವರ ಜಾಗ ಅಂತ ಹೇಳಿದರೆ ಅದರಲ್ಲಿ 50% ಹಕ್ಕು ನನಗಿದೆ, ಕಟ್ಟಡದವರಿಗೆ 50% ಹಕ್ಕು ಇದೆ. ಇದನ್ನು ನಾನು ಕೋರ್ಟಿನಲ್ಲಿ ಗ್ಯಾರಂಟಿ, ಇದನ್ನು ನಾನು ಫೈಟ್ ಮಾಡ್ತೇನೆ. ಜನಪ್ರತಿನಿಧಿಗಳು ಇವತ್ತಿರ್ತಾರೆ, ನಾಳೆ ಇರುವುದಿಲ್ಲ. ನಮಗಿದು ನಾವು 4 ತಲೆಮಾರುಗಳಿಂದ ಇದ್ದೇವೆ. ಜನಪ್ರತಿನಿಧಿಗಳು 4 ತಲೆಮಾರುಗಳಿಂದ ಇಲ್ಲಲ್ಲ. ನಮಗೆ 4 ತಲೆಮಾರುಗಳಿಂದ ಇದ್ದವರಿಗೆ ಗೌರ್ಮೆಂಟ್ ಆಫ್ ಕರ್ನಾಟಕದ ಎಂಡೋಮೆಂಟ್ ಕಮಿಷನರ್ ಹೇಳಬೇಕು, ಅಲ್ಲಿಂದ ನೋಟಿಸ್ ಬರಬೇಕು, ಹೀಗೀಗೆ ಇದೆ, ನೀವು ಬಂದು ಮಾತನಾಡಿ ಅಂತೇಳಿ. ನಮಗೆ ಆಗಲಿಲ್ಲ ಅಂದರೆ ನಾವು ಕರ್ನಾಟಕ ಸರ್ಕಾರ ದೇವಸ್ಥಾನಕ್ಕೋಸ್ಕರ ಅಂತ ಹೇಳಿದರೆ ಯಾರು ರಿಕ್ವೆಸ್ಟ್ ಮಾಡೋದು? ದೇವಸ್ಥಾನ ಯಾವುದು? ಪ್ರೈವೇಟ್ ಅಲ್ಲ, ಎಂಡೋಮೆಂಟ್ ದೇವಸ್ಥಾನ. ಎಂಡೋಮೆಂಟ್ ರಿಕ್ವೆಸ್ಟ್ ಮಾಡಬೇಕು, ಹೌದಾ? ಆಡಳಿತ ಸಮಿತಿ ಅಲ್ಲ, ಅದಕ್ಕೆ ಎಂಡೋಮೆಂಟ್ ಇಂದ ಬರಬೇಡ. ನನಗೆ ಎಂಡೋಮೆಂಟ್ ನಮಗೆ ನೋಟಿಸ್ ಕೊಡಬೇಕು, ಸ್ವಾಮಿ ಹೀಗೆ ನಾವು ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೇವೆ, ಉದ್ಧಾರ ಮಾಡ್ತಾ ಇದ್ದೇವೆ, ನೀವು ಬಿಟ್ಟು ಹೋಗ್ತೀರಾ, ನಿಮ್ಮ ಒಪ್ಪಿಗೆ ಇದೆಯಾ ಅಂತ ಕೇಳಬೇಕಲ್ವಾ ನೋಟಿಸ್ ಮೂಲಕ. ಇಲ್ಲ ನಮ್ಮನ್ನು ಕರೆದು ಮಾತನಾಡಬೇಕು. ಯಾರು? ಗೌರ್ಮೆಂಟ್ ಆಫ್ ಕರ್ನಾಟಕ ಎಂಡೋಮೆಂಟ್. ಜನಪ್ರತಿನಿಧಿ ಜಯಶ್ರೀ ಹೋಲ್ಡ್ರಿಗೆ ಮದುವೆಯಾಗಿ ಉಜಿರೆಗೆ ಹೋದ ನಂತರ ಎಷ್ಟು ಜನ ಮಕ್ಕಳು, ಅವರು ತೀರ್ಕೊಂಡಿದ್ದಾರೆ ಅಂತಾದರೆ ಅವರ 3 ಜನ ಮಕ್ಕಳು ಯಾರು ಅಂತ ಹುಡುಕಬೇಕಿತ್ತು. ಅದು ಗೊತ್ತಿಲ್ಲ ಅವರಿಗೆ. ಅವರು ತಿಳ್ಕೊಂಡಿದ್ದಾರೆ ವಕೀಲರು ಒಬ್ಬರೇ ಅಂತೇಳಿ. ಬಾಡಿಗೆ ನಾವು 3 ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ನಲ್ಲಿ ನಾವು ಬಾಡಿಗೆ, ನಮ್ಮ ಕಟ್ಟಡ, ನಮ್ಮ ಖಾತೆ ಉಂಟು, ನಾನು ಬಾಡಿಗೆ ಕೊಟ್ಟಿದ್ದೇನೆ. ಬಾಡಿಗೆ ಕೊಡುವುದೇನು ಅಪರಾಧ ಅಲ್ಲ. 50% ನಂದು, ನಿಮ್ಮದಲ್ಲ. ನಿಮಗೆ ಅಧಿಕಾರ ಇಲ್ಲ. ನಿಮಗೆ 50% ಕಡಿತೇನೆ, ಕೊಚ್ಚುತ್ತೇನೆ, ಇದನ್ನು ಚಿಂತೆ ಮಾಡ್ತೇನೆ ಅಂತ ಹೇಳಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ ಸ್ವಾಮಿ. ನನಗೆ 50% ಉಂಟಲ್ವಾ? ಅಲ್ಲ, ಇಲ್ಲಿ ಬಂದು ಜೆಸಿಬಿ ಅನ್ನು ಅಲ್ಲ, ನಮ್ಮದಲ್ಲ, ಜೆಸಿಬಿ ತಂದು ಇದನ್ನು ದೂಡಿ ಹಾಕ್ತೇವೆ ಅಂತ ಹೇಳಿ ಬಂದಾಗ ಇವರು ನಿಲ್ಸಿದ. ನನ್ನ ತಮ್ಮ ಇದ್ದ ಅಲ್ಲಿ, ನನ್ನ ತಮ್ಮ ಬಂದು ನಿಲ್ಸಿದ್ದ. ಮಾತಾಡ್ಲಿಕ್ಕೆ ಬರಲಿಲ್ಲ ಸರ್. ನನ್ನ ಮನೆಯ ಪಕ್ಕದ ಮನೆಯನ್ನು ಅಲ್ಲಿ ಹೌದು, ಅಲ್ಲಿ ಮನೆಗೆ ಬಂದು ಅಲ್ಲಿ ನಿಂತು ನಾವು ಕಾನೂನು ಯಾರು ನೀವು ಏನು ಗೊತ್ತಾ, ಆ ಪಕ್ಕದ ಮನೆಯವರಲ್ಲಿ ಮಾತಾಡಿದ್ದು ಅಲ್ಲ, ಮಾತಾಡಿದ್ದು ಪಕ್ಕದ ಮನೆಯವರ ಹತ್ರ ಅಲ್ಲ, ಪತ್ರಿಕಾಗೋಷ್ಠಿ ಮಾಡಿದವರು ಅಲ್ಲಿ. ಪತ್ರಿಕಾಗೋಷ್ಠಿ ಬಡಿತಾನೆ ಅಂತ ಹೇಳಲಿಲ್ಲ ಸರ್. ಕಡಿತಾನೆ ಬಡಿತಾನೆ ಅಂತ ಹೇಳಲಿಲ್ಲ. ಅಲ್ಲ, ನಾವು ಜೆಸಿಬಿ ತಂದು ಇದನ್ನು ನುಡುಕಿ ಹಾಕ್ತೇವೆ, ಕಾನೂನಿನ ಪ್ರಕಾರ ಪೊಲೀಸರನ್ನು ಕರ್ಕೊಂಡು ಬಂದು ನಾವು ಮಾಡ್ತೇವೆ ಅಂತ ಹೇಳಿದ್ರಂತೆ. ಈಗ ಆಯ್ತು ಸರ್, ಆಯ್ತು. ಹತ್ತೂರ ಒಡೆಯ ಪುತ್ತೂರು ಮಹತೋಬರ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ, ಅಂದರೆ ದೇವಸ್ಥಾನದ ಸ್ಥಳದಲ್ಲಿ ವಾಸಿಸುತ್ತಿರುವಂಥ ಜನ ನಾವು. ಇವರು ಲಾಯರ್ ವಿಜಯ ರಾಘವೇಂದ್ರ ಅಂತ. ಇವರು ರಾಜಾರಾಮ್ ಭಟ್ರು ಅಂತೇಳಿ ದೇವಸ್ಥಾನದ ಸ್ಥಳದಲ್ಲೇ ಇರುವಂಥವರು. ನಾನು ರಾಜೇಶ್ ಬನ್ನೂರು ಅಂತ, ಆ ಸ್ಥಳದಲ್ಲಿ ವಾಸ ಮಾಡುವವರು. ಇವರು ಪ್ರಸನ್ನ ಅಂತ, ಪ್ರಿನ್ಸಿಪಾಲ್ರು, ಆಯುರ್ವೇದಿಕ್ ಕಾಲೇಜು ಕುಂದಾಪುರ ಇಲ್ಲಿ. ಅವರು ವಸಂತಿ ರಾಜಾರಾಮ್ ಭಟ್ರು ಅಂತೇಳಿ ನಮ್ಮ ಮನೆ ಆ ಕಡೆ ಮನೆಯವರು. ಅಲ್ಲ, ಇವರು ಮತ್ತು ಇವರು ಒಂದು ಮನೆಯವರು, ಇವರು ಒಂದು ಮನೆಯವರು. ಕೆಲವರೆಲ್ಲ ಬೇರೆ ಬೇರೆ ಕೆಲಸ ಕಾರ್ಯಗಳಿಂದ ಬರಲಿಕ್ಕೆ ಆಗಲಿಲ್ಲ. ಮೂರು ಮನೆ. ಹಾಂ, ನಮ್ಮದು ಸೇರಿಸಿ. ಹಾಂ, ಒಳ್ಳವರು ಎರಡು ಮನೆ, ಎರಡನೇ ಮನೆ, ರಾಜಾರಾಮ್ ಭಟ್ರು 3ನೇ ಮನೆ. ಇನ್ನೆರಡು ಮನೆಯವರು ಬರಲಿಕ್ಕೆ, ಅವರು ಬೇರೆ ಇನ್ನು 3 ಮನೆಯವರು ಬರಲಿಕ್ಕೆ ಉಂಟು. ಅಣ್ಣ ಇನ್ನು 3 ಮನೆಯವರು ಇದ್ದಾರೆ, ಅವರು ಬೇರೆ ಕಾರ್ಯಕ್ರಮ ಊರಲ್ಲಿಲ್ಲ, ಬರಬೇಕಷ್ಟೇ. ಒಟ್ಟು 6 ಮನೆ. ನೋಡಿ, ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಜಾಗದಲ್ಲಿ ವಾಸ ಮಾಡುವಂಥ ನಾವು, ನಮಗೆ ದೇವಸ್ಥಾನದವರು ಮನೆಯನ್ನು ಕೊಟ್ಟಿರುವುದು ಅಥವಾ ಸ್ಥಳವನ್ನು ಕೊಟ್ಟಿರುವಂಥವರು ಉಂಬಳಿಯಾಗಿ ಕೊಟ್ಟಂಥದ್ದು.
ಕುಂಬಳಿ ಅಂದರೆ ನಾವಲ್ಲಿ ಚಾಕರಿ ಇರೋದ ಕಾರಣ ಕೆಲಸ ಮಾಡಲಿಕ್ಕೋಸ್ಕರ ನಮಗೆ ಕೊಟ್ಟಂಥ ಮನೆ, ಇದು ಜಾಗ. ಆ ಜಾಗದಲ್ಲಿ ಆ ಮನೆಯನ್ನು ನಿರ್ಮಾಣ ಮಾಡಿದಂಥವರು ನಾವು. ಮನೆಯನ್ನು ನಿರ್ಮಾಣ ಮಾಡಿ ದೇವಸ್ಥಾನದಲ್ಲಿ, ಈಗ ಉದಾಹರಣೆಗೆ ನಮ್ಮ ಮನೆಯಿಂದ ಇವತ್ತು ಬೆಳಿಗ್ಗೆ ಕೂಡ ನನ್ನ ಹೆಂಡತಿ ಅಲ್ಲಿ ಗುಡಿಸುವ ಕೆಲಸಕ್ಕೆ ಹೋಗ್ತಾರೆ. ಅದು ಮಳೆಗಾಲ ಇರ್ಬೋದು, ಬೇಸಿಗೆ ಇರ್ಬೋದು, ಹಬ್ಬ ಹರಿದಿನಗಳಿರ್ಬೋದು, ಜಾತ್ರೆ ಇರ್ಬೋದು, ಯಾವುದೇ ಇದ್ದರೂ ಕೂಡ ಡೈಲಿ ಬೆಳಿಗ್ಗೆ 4 ಗಂಟೆಗೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಗುಡಿಸಲಿಕ್ಕೆ ಬರುವ ಕಾರಣ ನಮಗೆ ಆ ಖಾಲಿ ಜಾಗವನ್ನು ಕೊಟ್ಟಿದ್ದರೆ ನಮ್ಮ ಮನೆ ಕಟ್ಟು ವಾಸ ಮಾಡ್ತಾಯಿದ್ದೇವೆ. ಇವರು ಹಾಗೆ ನಮ್ಮ ಕೆಲವರು ಅಲ್ಲಿದ್ದವರೆಲ್ಲ ಹಾಗೆ. ಈಗ ಕೆಲವರು ಕೆಲಸವನ್ನು ಬಿಟ್ಟಿದ್ದಾರೆ, ಯಾಕಂದರೆ ಕಾಲ ಬದಲಾವಣೆ ಆಗಿ ಬಿಟ್ಟಿದ್ದಾರೆ. ನಾವು ಇನ್ನೂ ಬಿಡುವಂಥ ಕೆಲಸ ಮಾಡಲಿಲ್ಲ. ಹೀಗಿರುವಾಗ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸಂತೋಷ ವಿಚಾರ. ದೇವಸ್ಥಾನವನ್ನು ಅಭಿವೃದ್ಧಿಪಡಿಸೋದಕ್ಕೆ ನಮ್ಮದು ಯಾವುದೇ ಅಭ್ಯಂತರಗಳಿಲ್ಲ. ಆದರೆ ನಾವು ಏನಲ್ಲಿ ವಾಸ ಮಾಡಿಕೊಂಡು ಇಷ್ಟು ವರ್ಷದಿಂದ ಇದ್ದೇವೋ, ನಮಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಹೇಳಿದೆ. ಸುಪ್ರೀಂ ಕೋರ್ಟು ಕೂಡ ಹೇಳಿದ್ದೇನಂತ ಕೇಳಿದರೆ, ಅನಧಿಕೃತವಾಗಿ ಯಾರಾದರೂ ಕೂತ್ಕೊಂಡಿದ್ದರೂ ಕೂಡ ಅವರನ್ನು ಎಬ್ಬಿಸುವಾಗ ಸಂಬಂಧಪಟ್ಟಂಥ ಕಾನೂನನ್ನು ಜಾರಿ ಮಾಡಬೇಕು ಎಂಬುದು ಇದು ಸ್ಪಷ್ಟ ನಿರ್ದೇಶನ ಇದೆ. ಇದು ಹೇಗಂತ ಕೇಳಿದರೆ, ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ, ಮನೆಯನ್ನು ಹುಡಿ ಮಾಡ್ತೇವೆ, ಪೊಲೀಸ್ಕೊಂಡು ಬರ್ತೇವೆ ಅಂತ ಹೇಳುವಂಥ ಬೆದರಿಕೆಯನ್ನು ಕೂಡ ಒಡ್ತಾ ಇದ್ದಾರೆ. ಇದಕ್ಕೆ ಯಾವುದಕ್ಕೂ ನಾವು ಬಗ್ಗುವವರಂತಲ್ಲ. ಹಾಗಂತೇಳಿ ದೇವಸ್ಥಾನದ ಅಭಿವೃದ್ಧಿಗೆ ಅಭ್ಯಂತರವಿಲ್ಲ. ನಮ್ಮ ಡಿಮಾಂಡ್ ಏನಂತ ಕೇಳಿದರೆ, ನೀವು ದೇವಸ್ಥಾನವನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ನಮ್ಮದು ಪ್ರೋತ್ಸಾಹ ಇದೆ, ನಮ್ಮದು ಸಹಕಾರ ಇದೆ. ಆದರೆ ನಮಗೆ ಬೇಕಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕಾದ್ದು ಕಾನೂನು ಪ್ರಕಾರ ಸರಿ ಇದೆ. ನಾವು ಎಂಡೋಮೆಂಟಿನಲ್ಲಿ ಕೇಳಿದರೆ ಎಂಡೋಮೆಂಟ್ನವರು ಹೇಳ್ತಾರೆ ನಮಗೂ ಅದಕ್ಕೆ ಯಾವ ಸಂಬಂಧಗಳು ಇಲ್ಲ ಅಂತ. ಅಂದರೆ ಎಂಡೋಮೆಂಟ್ ಆಗಲಿಲ್ಲ. ಇವರು ಹೇಳ್ತಾರೆ ಮಾಸ್ಟರ್ ಪ್ಲ್ಯಾನ್ ಆಗಿದೆ ಅಂತೇಳಿ. ಮಾಸ್ಟರ್ ಪ್ಲ್ಯಾನ್ ಆಗಬೇಕಂತಾಗಿದ್ದರೆ ಸಂಬಂಧಪಟ್ಟಂಥ ಇಲಾಖೆಯಿಂದ ಅನುಮೋದನೆಯನ್ನು ಪಡ್ಕೊಳ್ಬೇಕು. ಅದು ಯಾವುದೂ ಆಗಲಿಲ್ಲ. ಎಂಡೋಮೆಂಟಲ್ಲಿ ವಿಚಾರವೇ ಗೊತ್ತಿಲ್ಲ. ನಮ್ಮನ್ನು ಏನಾದರೂ ಎಬ್ಬಿಸಲಿಕ್ಕೆ ಅಥವಾ ನೋಟಿಸ್ ಕೊಡಬೇಕು, ಅದು ಏನು ಇದ್ದರೂ ಕೂಡ ಅದಕ್ಕೆ ಎಂಡೋಮೆಂಟ್ ಸಂಬಂಧಪಟ್ಟಂಥ ಯಾವುದೇ ಕಮಿಟಿಯವರಲ್ಲ. ನಿಮಗೆ ಗೊತ್ತಿರ್ಬೋದು, ಅದು ನಾನು ಅದನ್ನು ಪುನಃ ಹೇಳುವಂಥ ಕೆಲಸವನ್ನು ಮಾಡ್ತೀನಿ. ಯಾವುದೇ ಕಾರಣಕ್ಕೆ ಹಾಗೆ ಅಲ್ಲ. ಎಂಡೋಮೆಂಟ್ನವ್ರು ಕೊಡಬೇಕು. ಅದೊಂದು ಎಕ್ಸಿಕ್ಯೂಟಿವ್ ಆಫೀಸರ್ ಪುತ್ರಗಳಿದ್ದಾರೆ, ಒಬ್ಬ ದೇವಸ್ಥಾನದ ಮ್ಯಾನೇಜರ್ ಇದ್ದಾರೆ. ಅವರ ಮುಖಾಂತರ ಬಂದರೆ ಅದಕ್ಕೆ ಅಧಿಕೃತ ಅಂತ ಹೇಳ್ಬೋದು. ಉದಾಹರಣೆಗೆ ಪೊಲೀಸ್ ಫೋರ್ಸಿನಿಂದ ತಂದು ಮನೆಯನ್ನು ಉಡಿ ಮಾಡ್ತೇವೆ, ತೆಗಿತೇವೆ, ನಮ್ಮ ಇನ್ನೊಂದು ಮುಖವನ್ನು ನೀವು ನೋಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ನಲ್ಲಿ ಹೇಳಿಲ್ಲ, ಬಾಕಿಯವರಿಗೆ ಹೇಳಿದ್ದಾರೆ. ನಾ ಹೇಳಿದರೂ ಸಂಬಂಧಪಟ್ಟಂತೆ ಇಲಾಖೆ ದೇವಸ್ಥಾನದವರು. ವ್ಯಕ್ತಿ ಯಾರು ನಮಗೆ ಗೊತ್ತಿಲ್ಲ, ಅದು ನಿಮಗೆ ಗೊತ್ತಿರ್ಬೋದು ಯಾರು ಅಂತೇಳಿ. ಅಲ್ಲ, ನಾನು ಸಹ ಈಗ ಹೇಳುವುದನ್ನು ಕೇಳಿದವರು. ನಾವು ಯಾರ ಹೆಸರನ್ನು ಹೇಳಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಅದು ಆ ರೀತಿಯ ಬೆದರಿಕೆ ಆಗ್ತಾ ಇದ್ದಾರೆ ಅಂತಂದ್ರೆ ನೀವು ವ್ಯಕ್ತಿ ಹೆಸರನ್ನು ಹೇಳಬೇಕಾಗುತ್ತಲ್ವಾ? ಹೇಳೋದಕ್ಕೆ ಈಶ್ವರ ಭಟ್ರು, ಬೇರೆ ಯಾರು ಅಧ್ಯಕ್ಷರು ನನ್ನ ಇನ್ನೊಂದು ಮುಖ ನೋಡಲಿಲ್ಲ ಅಂತೇಳಿ. ನಾವು ದೇವಸ್ಥಾನದಲ್ಲಿ ಕಳೆದ 50 ವರ್ಷಗಳಿಂದ ಬಹಳ ಹತ್ತಿರದಿಂದ ಬಲ್ಲವನು ನಾನು. ದೇವಸ್ಥಾನದಲ್ಲಿ ತುಂಬ ಜನ ಮ್ಯಾನೇಜ್ಮೆಂಟ್ನವರು ಮಾಡಿದ್ದಾರೆ. ಉದಾಹರಣೆ ನಿಮಗೆ ಗೊತ್ತಿರ್ಬೋದು, DK ಹೆಬ್ಬಾರ್ ಅಂತ ಇದ್ದರು ದೇವಸ್ಥಾನದಲ್ಲಿ. DK ಹೆಬ್ಬಾರ್ಗೆ ಮಾಲಿಂಗೇಶ್ವರ ದೇವರು ಅಂತೇಳಿ ಹೆಸರಿತ್ತು. ಕೊನೆಗೇನಾದರು ಇದನ್ನೆಲ್ಲ ಕಳ್ಕೊಂಡು ಏನಿಲ್ಲದಾಗೆ. ಅಂದರೆ ಮಾಲಿಂಗೇಶ್ವರ ದೇವರು ಅದು ಬೆಂಕಿದಾಗೆ. ಮಾಲಿಂಗೇಶ್ವರನೇ ನಾನಂತಲ್ಲ. ಮಾಲಿಂಗೇಶ್ವರ ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಮೆಡ್ರಾಸ್ ಎಂಡೋಮೆಂಟ್ ಆ್ಯಕ್ಟ್ ಪ್ರಕಾರ 51ನೇ ಸೆಕ್ಷನ್ ಪ್ರಕಾರ ಮಾಲಿಂಗೇಶ್ವರ ದೇವರು ಇರ್ಬೋದು, ನಾವು ನಂಬುವಂಥ ಯಾವುದೇ ದೇವರುಗಳು, ಇದು ಎಲ್ಲವೂ ಕೂಡ ಮೈನಾರಿಟಿಯಲ್ಲಿ ಬರ್ತದೆ. ಮೈನಾರಿಟಿಯಲ್ಲಿ ಯಾಕೆ ಬರ್ತದೆ ಅಂತ ಕೇಳಿದರೆ, ಯಾವುದೇ ಕಾರಣಕ್ಕೂ ದೇವರಿಗೆ ಮಾತನಾಡಲಿಕ್ಕೆ ಆಗುವುದಿಲ್ಲ. ನನಗೆ ಇಂಥದ್ದು ಬೇಕು, ಅದನ್ನು ಕೊಡು, ಇದನ್ನು ಕೊಡು. ಅದಕ್ಕೋಸ್ಕರ ನಮ್ಮನ್ನು ನೇಮಕ ಮಾಡಿದ್ದು. ಅದನ್ನು ದೌರ್ಜನ್ಯ ಮಾಡಲಿಕ್ಕೆ, ನಮ್ಮ ಮೇಲೆ ಸವಾರಿ ಮಾಡಲಿಕ್ಕೆ ಅಲ್ಲ. ಈ ವಿಚಾರಕ್ಕೋಸ್ಕರ ಅದಕ್ಕೆ ನಾನು ಹೇಳಿದೆ, ನಮ್ಮ ಮ್ಯಾನೇಜ್ಮೆಂಟ್ ಮಾಡುವ ಕೆಲಸಕ್ಕೆ ನಮ್ಮದು ಪ್ರೋತ್ಸಾಹ ಇಲ್ಲ ಅಂತಲ್ಲ. ಆದರೆ ನಮಗೆ ಸಂಬಂಧಪಟ್ಟಂಥ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಬೇಕೆಂದು ನಾವು ಕೇಳಿಕೊಳ್ಳುವಂಥದ್ದು. ಈಗಾಗಲೇ ಸಂಬಂಧಪಟ್ಟಂಥ ವಿಶ್ವ ಪರಿಷತ್ತಿಗೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಮತ್ತು ಬಜರಂಗ ದಳ ಇತ್ಯಾದಿ ಎಲ್ಲ ನಾವು ದೂರನ್ನು ಕೊಟ್ಟಿದ್ದೇವೆ. ಹಿಂದೂಗಳ ಮೇಲೆ ಹಿಂದೂಗಳ ದೌರ್ಜನ್ಯ ನಡೀತಾ ಇದೆ, ಇದು ಸರಿಯಲ್ಲ ಅಂತ ರಿಕ್ವೆಸ್ಟ್ ಮಾಡಿದೆ. ಅದರ ಬಗ್ಗೆ ಮುಂದಕ್ಕೆ ನೋಡುವಂಥ ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ, ಇದರ ಮನವಿಯನ್ನು ಕೊಟ್ಟಾಗಿದೆ. ನಾವು ಈಗಲೂ ಚಾಕರಿ ಮಾಡಿ ಯಾವುದೇ ಕಾರಣಕ್ಕೆ ಬಿಡುವಂಥ ವಿಚಾರಗಳಿಲ್ಲ. ಅದು ನಮಗೆ ಎಲ್ಲಿ ತನಕ ಉಂಟಾದ ಮಾಲಿಂಗೇಶ್ವರ ಪ್ರಸಾದ, ಅದನ್ನು ಸ್ವೀಕಾರಗಳು ಮಾಡ್ತೇವೆ. ಮುಂದಿನ ಕೆಲವು ವಿಚಾರಗಳನ್ನು ಸಂಬಂಧಪಟ್ಟಂತೆ ನಮ್ಮ ಡಾಕ್ಟರ್ ಹೇಳ್ತಾರೆ. ನೋಡಿ, ಒಂದು ಸಣ್ಣ ಮನೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಎಷ್ಟು ಖರ್ಚಿದೆ ನಿಮಗೆ ಗೊತ್ತಿದೆ. ಆದರೆ ಪೊಲೀಸ್ ಬಂದು ತೆಗಿಲಿಕ್ಕೆ ಎಷ್ಟು ಬೇಕಾದ್ದು? 1/4 ಗಂಟೆ ಬೇಕಾದ್ದು. ಅದಕ್ಕೋಸ್ಕರ ನಾವೇನು ಹೇಳಿದ್ರೆ, ನಮಗೆ ಆ ಮನೆ ಖರ್ಚನ್ನು ಕೊಡಿ, ಅಥವಾ ದೇವಸ್ಥಾನದಲ್ಲಿ ಬೇಕಾದಷ್ಟು ಜಾಗಗಳಿವೆ ಬೇರೆ ಬೇರೆ ಕಡೆಗಳಲ್ಲಿ, ಅಲ್ಲಿ ನಮಗೆ ಏನಾದರೂ ಇದು ಕೊಡಿ. ಅಥವಾ ಏನೋ ದೊಡ್ಡ ಫ್ಲ್ಯಾಟ್ ಮಾಡ್ತಾರಂತೆ, ಆ ಫ್ಲ್ಯಾಟ್ನಲ್ಲಿ ಸ್ಥಳಾವಕಾಶ ಕೊಡಲಿಕ್ಕೆ ಅವಕಾಶಗಳಿದ್ದಾರೆ, ಕೊಡ್ಬೋದಲ್ಲ. ಅದನ್ನು ಬಿಟ್ಟು ಏನಿಲ್ಲ ನೀವು ಹೋಗಿ ಅಂತ ಕೇಳಿದರೆ, ನಾವು ಇವತ್ತು ನಿನ್ನೆ ಬಂದವರಲ್ಲ. ನಾನು ಅಲ್ಲಿ ಬರ್ತೀಯ ನೋಡಿ, ಸುಮಾರು 800 ವರ್ಷಗಳಿಂದ ಬಂಗಾರತನ ಕಾಲದಿಂದ ಈ ಕಾರ್ಯಕ್ರಮಗಳು ನಡೀತಿದ್ದದ್ದು. ಅದು ಮಡಿವಾಳ ಇರ್ಬೋದು, ದೇವರಿಗೆ ಹೂ ಕೊಡುವನು ಇರ್ಬೋದು, ಅಥವಾ ಎಣ್ಣೆ ಕೊಡುವವನು ಇರ್ಬೋದು, ಅಥವಾ ಬಸವನ ನೋಡ್ಬೋದು, ಎಲ್ಲ ಆ ಟೈಮ್ನಲ್ಲಿ ನಡ್ಕೊಂಡು ಅದರ ಒಂದೊಂದು ಪರಂಪರೆಗಳಾಗಿ ಇಲ್ಲಿ ಬಂದು ಇಲ್ಲಿ ತನಕ ಮುಟ್ಟಿದೆ. ಇದು ಈಗ ಬಂದಂಥ ವಿಚಾರಗಳು. ನೋಟಿಸ್ ಕೊಡಲಿಲ್ಲ, ಕಾನೂನು ಪ್ರಕಾರ ನೋಟಿಸ್ ಕೊಡಬೇಡ.
ಅದೇ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ದು, ಒಬ್ಬ ಗೂಢಾಂಗಡಿಯವನಿದ್ದರೂ ಕೂಡ ಅವನಿಗೆ ನೋಟಿಸ್ ಕೊಡಬೇಕು ಅಂತ. ಇದೇ ನೋಟಿಸ್ನ ವಿಚಾರವನ್ನು ಆದಿತ್ಯನಾಥ್ ಯೋಗಿ ಕೂಡ ಮೊನ್ನೆ ಪುನರುಚ್ಚರಿಸಿದ್ದಾರೆ ಸುಪ್ರೀಂ ಕೋರ್ಟ್. ನಿಮಗೆ ಗೊತ್ತಿರೋ ಪತ್ರಿಕೆಗಳು ನೋಡಿರ್ಬೋದು ನೀವು, ಹೇಳಿದ್ದಾರೆ ಹಾಗೆಲ್ಲ ತೆಗೆಯುವಂಥ ಕ್ರಮ ಇಲ್ಲ, ನೋಟಿಸ್ ಕೊಟ್ಟು ಅದಕ್ಕೆ ಕಾನೂನು ಪ್ರಕಾರವೇ ಹೋಗಬೇಕು, ಅನಾಥರೈಸಿ ಕೂತ್ಕೊಂಡಿದ್ದರೂ ಕೂಡ ಅದನ್ನು ಮಾಡಬೇಕು ಅಂತ. ಅದಿಲ್ಲದೆ ಏಕಾಏಕಿ ಹೇಳಿ ಎಂಥದ್ದು ಅರ್ಥ ಇಲ್ವ ಅದಕ್ಕೆ? ಜಾಗ ದೇವಸ್ಥಾನದ ಹೆಸರಲ್ಲಿದೆ, ಮನೆ ನಮ್ಮ ಹೆಸರಲ್ಲಿದೆ, ಈಗ ಎಲ್ಲದು ನಮ್ಮ ಅವರ ಮನೆ ಹೆಸರಲ್ಲಿದೆ, ಎಲ್ಲ ತೆಗೆ ಕಟ್ಟಿ ನಗರಸಭೆ ಕಟ್ಟಿದೆ, ಎಲ್ಲ ಉಂಟು, ದಾಖಲೆಗಳಿದೆ. ಯಾರು ಮನೆಯನ್ನು ಬಾಡಿಗೆ ಕೊಟ್ಟದಲ್ಲ, ಮನೆ ಯಾವುದು ಅದು ಯಾವಾಗ ನಾವು ವಿಷಯ ನಮ್ಮ ಮನೆಗೆ ಸಹ 150 ವರ್ಷ ಆಗಿರ್ಬೋದು. ಮಣ್ಣಿನ ಗೋಡೆ, 2.5 ಫೀಟ್ ಆಗಲದ ಇದು ಉಂಟು, ಎಂಥದ್ದು ಗೋಡೆ, ಮಣ್ಣಿನ ಗೋಡೆ. ಯಾವ ಇದೆಲ್ಲ ಆಗಿನ ಇದು ಹೇಗಿತ್ತು ಯಾರಿಗೆ ಗೊತ್ತು? ಈಗ ದೇವಸ್ಥಾನದ ಹೆಸರಿರುವ ಜಾಗದಲ್ಲಿ ನಿಮ್ಮ ಹಿರಿಯರು ಮನೆ ಕಟ್ಟಿದ್ದಾರೆ. ಹೌದು. ಈಗ ಆ ಜಾಗ ದೇವಸ್ಥಾನಕ್ಕೆ ಬೇಕು ಅಂತ ಅನಿಸುವಾಗ ತೆರವು ಮಾಡಲಿಕ್ಕೆ ಏನು ಕಾರಣ ಹೇಳಿದ್ದೇವೆ ನಾವು ಇಷ್ಟು ವರ್ಷಗಳ ದೇವರ ನಮಗೆ ಸುಮ್ಮನೆ ಕೊಟ್ಟದಲ್ಲ, ದೇವಸ್ಥಾನದಿಂದ ಉಂಬಳಿ ಕೊಟ್ಟಿರುವಂಥದ್ದು. ಅದಕ್ಕೆ ದಾಖಲೆ ಇದೆಯಾ? ಯಾವುದು ದೇವಸ್ಥಾನಕ್ಕೆ ಉಂಬಳಿ ಕೊಟ್ಟದ್ದು? ಉಂಬಳಿ ಕೊಡ ನಮಗೆ ನಾವು ಈ ಟ್ಯಾಕ್ಸಿಗೆ ತಗೊಳ್ಳೋದು ಹೇಗೆ, ಅವರು ನಮ್ಮ ಬಾಡಿಗೆ ತಗೊಳ್ಳೋದು ಹೇಗೆ, ಅದೇ ದಾಖಲೆ ಅವರು. ನೀವು ದೇವಸ್ಥಾನಕ್ಕೆ ಸುಮಾರು 1920ನೇ ಇಸ್ವಿಯಿಂದ ನಮ್ಮ ಮನೆಯಲ್ಲಿ ನಮ್ಮ ಮುತ್ತಜ್ಜಾದ ವಿಷ್ಣಯ್ಯ ಹೊಳ್ಳ, ಅದರ ನಂತರ ಜ್ಯೋತಿಷಿ ಗಣಪತಿ ವಿಷ್ಣು ಹೊಳ್ಳ, ಅದರ ನಂತರ ನನ್ನ ತಾಯಿ ಜಯಶ್ರೀ ಜ್ಯೋತಿಷಿ, ಅದರ ನಂತರ ನಾವು, ಇದು ಸುಮಾರು 4 ತಲೆಮಾರುಗಳಿಂದ ಈ ಮನೆಯಲ್ಲಿ ನಾವು ವಾಸವಿದ್ದೇವೆ. ಇದು ನಮ್ಮ ಶಾಶ್ವತ ಮನೆ ಅಂತ ಹೇಳಿ ದೇವಸ್ಥಾನದ ವತಿಯಿಂದ ಅನುಮತಿಯನ್ನು ಕೊಟ್ಟು ನಾವು ಮೇಲ್ಪೊರೆಯಾದಂತಹ ನಮ್ಮ ಬಿಲ್ಡಿಂಗ್ಗಳು, ಕಟ್ಟಡಗಳನ್ನು ಕಟ್ಟಿ ಅದಕ್ಕೆ ಸುಮಾರು 100 ವರ್ಷದಿಂದ ಅದಕ್ಕೆ ತೆರಿಗೆಯನ್ನು ಕಟ್ಟುತ್ತಾ ಇದ್ದೇವೆ ನಾವು. ಅದಕ್ಕೆ ಖಾತೆಯೂ ಇದೆ. ದೇವಸ್ಥಾನದ ವತಿಯಿಂದ ಅಲ್ಲಿ ನಾವು ಮನೆ ಕಟ್ಟಲಿಕ್ಕೆ, ವಾಸ ಇರಲಿಕ್ಕೆ ಅನುಮತಿ ನನ್ನ ಮುತ್ತಯ್ಯ ಇವರಿಗೆ ವಿಷ್ಣಯ್ಯ ಅಜ್ಜನಿಗೆ ಸಿಕ್ಕಿದ ಕಾರಣವೇ ನಮಗೆ ಖಾತೆ ಸಿಕ್ಕಿದ್ದು. ನಾವು ಒಂದು 100 ವರ್ಷದಿಂದ ಒಂದು ಆಸ್ತಿಗೆ, ಒಂದು ಮನೆಗೆ ತೆರಿಗೆ ಕಟ್ಟುತ್ತಾ ಇದ್ದಾನೆ ಅಂತಾದರೆ ಗೌರ್ಮೆಂಟ್ ಅದನ್ನು ಸ್ವೀಕಾರ ಮಾಡೋದಿಲ್ಲ. ಈಗ ಯಾರ್ದೋ ಮನೆಗೆ ಹೋಗಿ ನಾನು ತೆರಿಗೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಲ್ಲ, ಗೌರ್ಮೆಂಟ್ ಸ್ವೀಕಾರ ಮಾಡಬೇಕಾದ್ರೆ ಅದು ನಮ್ಮ ಮನೆ. 100 ವರ್ಷದಿಂದ ನಾವು ಖಾತೆ ಇದೆ, ಅದಕ್ಕೆ ಆಸ್ತಿ ಸಂಖ್ಯೆಯೂ ಇದೆ. ಗೌರ್ಮೆಂಟ್ ಸ್ವೀಕಾರ ಮಾಡಬೇಕಾದ್ರೆ ಅದು ನಮ್ಮ ಮನೆ. 100 ವರ್ಷದಿಂದ ನಾವು ಖಾತೆ ಇದೆ, ಅದಕ್ಕೆ ಆಸ್ತಿ ಸಂಖ್ಯೆಯೂ ಇದೆ. ದೇವಸ್ಥಾನ, ಒಂದು ನಿಮಿಷ ನಂದು ಮಾತು ಮುಗಿತೇನೆ. ದೇವಸ್ಥಾನದ ಅಭಿವೃದ್ಧಿ ಆಗಬೇಕು. ದೇವಸ್ಥಾನದ ವಿರುದ್ಧ ಯಾರೂ ಇಲ್ಲ, ಎಲ್ಲರೂ ನನ್ನ ದಾಖಲೆಗಳನ್ನು ನಾನು ಈಗಾಗಲೇ ಸಂಬಂಧಪಟ್ಟವರಿಗೆ ಕಳಿಸಿದ್ದಾರೆ. ಇಲ್ಲಿ ತೋರಿಸಿ ಅಂತ ಪ್ರೆಸ್ ಮೀಟಿಗೆ ಬಂದಾಗ ಇದು ಸಿವಿಲ್ ವಿಷಯ ಆಗಿರೋ ಕಾರಣ ಇದನ್ನು ನಾವು ಬರೆದು ನಾಳೆ ನಾವು ಕೋರ್ಟಿಗೆ ಹೋಗಬೇಕಾಗ್ತದೆ ನಿಮ್ಮೊಟ್ಟಿಗೆ. ಉಂಬಳಿ ಕೊಡುವುದು ನನಗೆ ಗೊತ್ತಿರುವ ಹಾಗೆ ಗೊತ್ತಿಲ್ಲ ನನಗೆ ಅದರ ಬಗ್ಗೆ ನೀವು ನೋಡಿ ಸರ್, ಇದಕ್ಕೆ ನಾನೇ ಹೇಳುವುದೇನು ಅಂತ ಹೇಳಿದ್ರೆ, ನಾವು ದೇವಸ್ಥಾನದ ಕೆಲಸಕ್ಕೆ ಇದ್ದಂಥವರಲ್ಲ ನಮ್ಮ ಮನೆ. ನಾನು ಹೇಳೋದು, ನಾವು ಕೆಲಸಕ್ಕೆ ನಾವು ಕೆಲಸಕ್ಕೆ ಇದ್ದಂಥವರಲ್ಲ. ನಾವು ಜಯಶ್ರೀ ಹೊಳ್ಳ ಅವರ ಮಕ್ಕಳಾದ ನರಸಿಂಹ ಪ್ರಸಾದ, ಗಣೇಶ ಪ್ರಸನ್ನ ಮತ್ತು ವಿಜಯ ರಾಘವೇಂದ್ರ, ನಾವು 3 ಜನ ಇದ್ದೇವೆ. ಈ ಮನೆ ಕಟ್ಟಡಕ್ಕೆ ನಾವು ಟ್ಯಾಕ್ಸ್ ಕಟ್ಟಿಕೊಂಡು ಬರ್ತೇವೆ. ಯಾರೋ ಬಂದು ಅದಕ್ಕೊಂದು ಕ್ರಮ ಅಂತ ಇದೆ ಅಲ್ವಾ? ಒಂದು ಎಂಡೋಮೆಂಟ್ ಆಫೀಸರ್ ಎಲ್ಲಿಂದ, ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಅದು ಎಸಿಗೆ ಬಂದು, ಎಸಿಯಿಂದ ಎಂಡೋಮೆಂಟ್ ಅಧಿಕಾರಿಗೆ ಬಂದು, ಮತ್ತೆ ಆಡಳಿತ ವರ್ಗದವರು ಯಾರಾದರೂ ಬಂದು ಮಾತಾಡಬೇಕು. ಏಕಾಏಕಿ ಬಂದು ಹಾಗೆ ನೀವು ಹೇಳಿ ಅಂತ ಹೇಳಿದರೆ ಅದಕ್ಕೆ ಕಾನೂನಿನ ಮೊರೆ ಹೋಗಿದ್ದೇವೆ ನಾವು. ಈಗಾಗಲೇ ನಾವು ನಮ್ಮ ಪ್ರಕಾರ ನಮ್ಮ ವಕೀಲರ ಮೂಲಕ ನಾವು ನೋಟಿಸನ್ನು ಬಿಟ್ಟಿದ್ದೇವೆ ಆಲ್ರೆಡಿ, ವಿತ್ ಡಾಕ್ಯುಮೆಂಟ್. ಅದು ಸಂಬಂಧಪಟ್ಟವರಿಗೆ ಸಿಕ್ಕಿದೆ. ಏಕಾಏಕಿ ನಾವು ಇದ್ದರೂ ಇಲ್ಲದಿದ್ದರೂ ಬಂದು ಬುಲ್ಡೋಜರಲ್ಲಿ ಹೊಡಿತೇನೆ ಅಂತ ಹೇಳೋದಕ್ಕೆ ಇದಂತ? ಹಾಗಾದರೆ ಅದಕ್ಕೆ ಕಾನೂನಿನ ಪ್ರಕಾರ ನೋಡಿ ಸರ್, ಸುಪ್ರೀಂ ಕೋರ್ಟಿನ ಪ್ರಕಾರ ಟ್ಯಾಕ್ಸ್ ಕಟ್ಟಿದ ನಂತರ ಅಡಿಜಾಗೆ ಯಾರದೇ ಆಗಿದ್ದರೂ ನಾವು ಆ ಮನೆಯಲ್ಲಿ ವಾಸವಾಗಿದ್ದಾಗ
ಅದಕ್ಕೆ ಡ್ಯುಯಲ್ ಓನರ್ಶಿಪ್ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟಿನ ಆರ್ಡರ್ ಇದೆ, 50-50 ದೇವಸ್ಥಾನದವರು ಅವರ ಜಾಗ ಅಂತ ಹೇಳಿದರೆ ಅದರಲ್ಲಿ 50% ಹಕ್ಕು ನನಗಿದೆ, ಕಟ್ಟಡದವರಿಗೆ 50% ಹಕ್ಕು ಇದೆ. ಇದನ್ನು ನಾನು ಕೋರ್ಟಿನಲ್ಲಿ ಗ್ಯಾರಂಟಿ, ಇದನ್ನು ನಾನು ಫೈಟ್ ಮಾಡ್ತೇನೆ. ಈಗ ನನಗೆ ಯಾವುದೇ ನೋಟಿಸ್ ಬರಲಿಲ್ಲ, ನನಗೆ ಇವತ್ತಿನವರೆಗೆ ಯಾರೂ ಫೋನ್ ಮಾಡಲಿಲ್ಲ, ನನಗೆ ಮುಖತಃ ಸಹ ಮಾತಾಡಲಿಲ್ಲ. ಈ ಮನೆಗೆ ಜಯಶ್ರೀ ಐತಾಳ್ರ ನಂತರ ಇದಕ್ಕೆ ನರಸಿಂಹ ಪ್ರಸಾದ ಅಣ್ಣ, ಅದರ ನಂತರ ಎರಡನೇವ ಗಣೇಶ ಪ್ರಸನ್ನ, ಮೂರನೇವ ವಿಜಯ ರಾಘವೇಂದ್ರ. ಈ ಮೂರೂ ಜನರಿಗೂ ಯಾವುದೇ ನೋಟಿಸ್ ಬರಲಿಲ್ಲ, ಯಾರೂ ಬಂದು ಮಾತಾಡಲಿಲ್ಲ. ನಮ್ಮ ಜಾಗಕ್ಕೆ ಏಕಾಏಕಿ ಬುಲ್ಡೋಜರ್ ಒಂದು ಸಾಮಾಜಿಕ ಅಲ್ಲಿ ಮನೆ ಕಟ್ಟಿದವರು ತುಂಬಾ ಒಳ್ಳೆದಾಗಿದ್ದಾರೆ, ಹಾಗಾಗಿ ಈಗ ದೇವಸ್ಥಾನದ ಇಂಪ್ರೂವ್ಮೆಂಟ್ ಬಿಟ್ಟು ಕೊಡಬಹುದಲ್ವಾ ಅಂತ. ಯಾವುದು ಎಂಡೋಮೆಂಟ್ ನಮಗೆ ಅದನ್ನು ಯಾವುದನ್ನು ಹೇಳಿಲ್ಲ. ನಮಗೆ ಎಂಡೋಮೆಂಟ್ ಹೇಳಬೇಕಲ್ಲ, ಶಾಸಕ ಜನಪ್ರತಿನಿಧಿಗಳು ಹೇಳುವುದಲ್ಲ ಸರ್. ಜನಪ್ರತಿನಿಧಿಗಳು ಇವತ್ತಿರ್ತಾರೆ, ನಾಳೆ ಇರುವುದಿಲ್ಲ. ನಮಗಿದು ನಾವು 4 ತಲೆಮಾರುಗಳಿಂದ ಇದ್ದೇವೆ, ಜನಪ್ರತಿನಿಧಿಗಳು 4 ತಲೆಮಾರುಗಳಿಂದ ಇಲ್ಲಲ್ಲ. ನಮಗೆ 4 ತಲೆಮಾರುಗಳಿಂದ ಇದ್ದವರಿಗೆ ಗೌರ್ಮೆಂಟ್ ಆಫ್ ಕರ್ನಾಟಕದ ಎಂಡೋಮೆಂಟ್ ಕಮಿಷನರ್ ಹೇಳಬೇಕು, ಅಲ್ಲಿಂದ ನೋಟಿಸ್ ಬರಬೇಕು, ಹೀಗೀಗೆ ಇದೆ, ನೀವು ಬಂದು ಮಾತನಾಡಿ ಅಂತ ಹೇಳಿ. ನಮಗೆ ಆಗ್ಲಿಲ್ಲ ಅಂದ್ರೆ ನಾವು ಕರ್ನಾಟಕ ಸರ್ಕಾರ ಮಾಡುವಾಗ ನಮ್ಮ ಹತ್ರ ಅವರು ವಿಚಾರಣೆ ಮಾಡಿದ್ದಾರೆ, ಅಲ್ಲಿ ಇರುವವರ ಹತ್ರ. ಅಲ್ಲಿ ಮನೆ 100 ವರ್ಷಗಳಿಂದ ಎಲ್ಲರಿಗೂ ಗೊತ್ತಿರುವುದಿಲ್ಲ. ನಮ್ಮ ಹತ್ರ ಏನಾದ್ರೂ ಮಾಡ್ತಾ ಇದ್ದೇವೆ, ರೆಡಿ ಇದ್ದೀರಾ ಅಂತ ಕೇಳಿದ್ದಾರೆ. ಸತತವಾಗಿ ಹೇಳ್ತಾ ಇದ್ದಾರೆ, ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರೆ. ಮಾಧ್ಯಮಗಳಲ್ಲಿ ಹೇಳಿದ್ದು ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರೆ. ನೀವು ಆಗ ಏನು ಕ್ರಮ ಕೈಗೊಂಡಿದ್ದೀರಿ? ನಮ್ಮ ಹತ್ರ ಯಾರು ಮಾತಾಡಲಿಲ್ಲ. ಈಗ ಕೂಡ ಯಾರು ಮಾತಾಡಲಿಲ್ಲ, ಮತ್ತೆ ನೀವು ಯಾಕೆ ನಮ್ಮ ಜಾಗಕ್ಕೆ ಜಾಗಕ್ಕೆ ಬಂದು ಅಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹೆಸರು ಉಲ್ಲೇಖ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಹೆಸರು ಉಲ್ಲೇಖ ಆಗೋದಲ್ಲದೆ ಕೆಲಸದವರನ್ನು JCBಯನ್ನು ತಕೊಂಡು ನಮ್ಮ ಜಾಗೆಗೆ ಬಂದಿದ್ದಾರೆ, ತಮ್ಮ ಲಾಯರ್ಗಳನ್ನು ನಿಲ್ಲಿಸಿದ. ಈಗ ನಿಮ್ಮದಿಬ್ಬರದ್ದು ಓಕೆ, ಉಳಿದವರದ್ದು ಖಾತೆ ಇದೆಯಾ? ಖಾತೆ ಇದೆ. ಎಷ್ಟು ವರ್ಷದಿಂದ ಇದೆ? ಎಷ್ಟು ಅಲ್ಲ ತುಂಬಾ ಇದೆ ಅಂತ ಹೇಳಿ ಎಷ್ಟು ವರ್ಷದಿಂದ ಅಂತ ಬೇಕಲ್ಲ. ಈಗ ಅವರು ಹೇಳಿದ್ರು ಕರೆಕ್ಟ್ ಆಗಿ ಫಿಗರ್ ಹೇಳಿದ್ರು. 70 ವರ್ಷ ಮೇಲೆ ಇದೆ. ಸ್ವಾಧೀನ ಇದೆ. 70 ವರ್ಷ ಮೇಲೆ ಇದೆ. ಅಲ್ಲ ಅದು ಹಾಗೆ ಹೇಳಿದ್ರೆ ಆಗ್ತದ ಸರ್? ನಾಳೆ ಕಾನೂನು ಹೋಗ್ತದಾ? ಉಂಟು, ಎಲ್ಲ ಉಂಟು. ಅಲ್ಲ ಎಲ್ಲ ಉಂಟು ಅಂತ ಹೇಳಿದ್ರೆ ಎಲ್ಲರೂ ಎಲ್ಲ ಉಂಟು ಅಂತ ಹೇಳ್ತಾರೆ. ಬಟ್ ಅದನ್ನು ಹೇಳಿ ದಾಖಲೆಗಳನ್ನು ವಕೀಲರಿಗೆ ಕೊಟ್ಟಿದ್ದೀರಾ? ಹೌದು, ಎಲ್ಲ ಕೊಟ್ಟಿದೆ. ಈಗ ವಿಜಯ ರಾಘವೇಂದ್ರ ಅವರಿಗೆ ಈಗ ಎಂಡೋಮೆಂಟ್ ಇಂದ ನೋಟಿಸ್ ಬರದೆ ನೀವು ಇದನ್ನು ಬಿಡಲ್ಲ, ಸರಿ ತಾನೆ? ಎಂಡೋಮೆಂಟ್ ನಿಂದ ನೋಟಿಸ್ ಬರದೆ ಅಲ್ಲ, ಎಂಡೋಮೆಂಟ್ ಇಂದ ನೋಟಿಸ್ ಬಂದ್ರು ನಾವು ಎಂಡೋಮೆಂಟ್ಗೆ ನಾವು ಕ್ವಶನ್ ಮಾಡ್ತೇನೆ ಅದನ್ನು. ಅದು ಅಲ್ಲಿವರೆಗೆ ನನಗೆ ಯಾರು ನನ್ನ ಎದುರು ಬರ್ತಾರೆ ಅವರ ಜೊತೆ ನಂದು ವಾದ. ನನಗೆ ಎಂಡೋಮೆಂಟಿನ ನೋಟಿಸ್ ಬಂದರೆ ಅವರ ಜೊತೆ ವಾದ, ಜನಪ್ರತಿನಿಧಿಗಳು ಬಂದರೆ ಅವರ ಜೊತೆ ವಾದ. ನಾನು ಹೇಳುವುದಕ್ಕೆ ನನಗೆ ಸೂಕ್ತವಾಗಿ ಅದಕ್ಕೆ ಕಾನೂನು ಪ್ರಕಾರ ಏನು ಅಂತ ಹೇಳಬೇಕು. ಒಂದು ಮನುಷ್ಯನಿಗೆ ಒಂದು ಫಂಡಮೆಂಟಲ್ ರೈಟ್ ಅಂತಿದೆ, ಒಂದು ಮೂಲಭೂತ ಹಕ್ಕು. ಆ ಮೂಲಭೂತ ಹಕ್ಕಿಗೆ ವೈಲೇಷನ್ ಮಾಡಲಿಕ್ಕೆ ಆಗುದಿಲ್ಲ ಯಾರಿಂದಲೂ. ಭಾರತ ದೇಶದಲ್ಲಿ ಇವತ್ತಿನವರೆಗೆ ನನಗೆ ಗೊತ್ತಿದ್ದಾಗ ಆಗಲಿಲ್ಲ, ಇನ್ನು ಮುಂದೆ ಗೊತ್ತಿಲ್ಲ. ದೇವಸ್ಥಾನ ನೋಡಿ ಸರ್, ದೇವಸ್ಥಾನಕ್ಕೋಸ್ಕರ ಅಂತ ಹೇಳಿದ್ರೆ ಯಾರು ರಿಕ್ವೆಸ್ಟ್ ಮಾಡೋದು? ದೇವಸ್ಥಾನ ಯಾವುದು? ಪ್ರೈವೇಟ್ ಅಲ್ಲ, ಎಂಡೋಮೆಂಟ್ ದೇವಸ್ಥಾನ. ಎಂಡೋಮೆಂಟ್ ರಿಕ್ವೆಸ್ಟ್ ಮಾಡಬೇಕು, ಹೌದಾ? ಆಡಳಿತ ಸಮಿತಿ ಅಲ್ಲ, ಅದಕ್ಕೆ ಎಂಡೋಮೆಂಟ್ ಇಂದ ಬರಬೇಡ. ನನಗೆ ಎಂಡೋಮೆಂಟ್ ನಮಗೆ ನೋಟಿಸ್ ಕೊಡಬೇಕು, ಸ್ವಾಮಿ ಹೀಗೆ ನಾವು ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೇವೆ, ಉದ್ಧಾರ ಮಾಡ್ತಾ ಇದ್ದೇವೆ, ನೀವು ಬಿಟ್ಟು ಹೋಗ್ತೀರಾ, ನಿಮ್ಮ ಒಪ್ಪಿಗೆ ಇದೆಯಾ ಅಂತ ಕೇಳಬೇಕಲ್ವಾ ನೋಟಿಸ್ ಮೂಲಕ. ಇಲ್ಲ ನಮ್ಮನ್ನು ಕರೆದು ಮಾತನಾಡಬೇಕು. ಯಾರು? ಗೌರ್ಮೆಂಟ್ ಆಫ್ ಕರ್ನಾಟಕ. ಎಂಡೋಮೆಂಟ್ ಜನಪ್ರತಿನಿಧಿ ಅಲ್ಲ, ಎಂಡೋಮೆಂಟ್ ಕರಿಬೇಕು. ನಮ್ಮ ಆಡಳಿತ ಸಮಿತಿಯನ್ನು ಮಾಡಿದವರು ಸರ್ಕಾರ, ಆಡಳಿತ ಸಮಿತಿ ಮತ್ತೆ ಆಗಲ್ಲ ಅಂತ ಹೇಳಿದ್ರೆ ಎಂಡೋಮೆಂಟ್ ಹಾಗೆ ಬರೋದಲ್ವಾ? ಅಲ್ಲ, ಆಡಳಿತ ಸಮಿತಿಗೆ ಕೆಲವೊಂದು ಇದಿದೆ ಎಂತದ್ದು, ಈಗ ಮಾಡ್ಬೇಕು, ಈಗ ಎಲ್ಲದನ್ನು ಅವರಿಗೆ ಕೊಡುವುದಿಲ್ಲ. ಅವರಿಗೆ ಸೈನ್ ಮಾಡೋ ಅಧಿಕಾರ ಕೂಡ ಅವರಿಗಿಲ್ಲ, ಅವರಿಗೆ ಸಂಬಂಧಪಟ್ಟದಲ್ಲ. ನಮ್ಮ ಪ್ರಶ್ನೆ ಅದಲ್ಲ. ಎಂಡೋಮೆಂಟ್ ನೋಟಿಸ್ ಕೊಡಬೇಕು ಅಂತ ಆದ್ರೆ ಅವರೇ ಬಂದು ಕಮಿಷನರ್ ನೋಟಿಸ್ ಕೊಡಬೇಕು ಅಂತ ಆದ್ರೆ ಇದು ಯಾವುದು ಖಾಸಗಿ ಸಮಿತಿ ಅಂತ ಅರ್ಥ ಅಷ್ಟೇ ಇರೋದು ಅವರಿಗೆ. ಅವರು ನೋಟಿಸ್ ಕೊಡ್ಲಿಲ್ಲ, ನೋಟಿಸ್ ಬಂದಿಲ್ಲ. ಡೈರೆಕ್ಟ್ JCB ಹಿಡ್ಕೊಂಡು ನಿಮ್ಮ ಮನೆಗೆ ಬಂದದ್ದೇ ನಾನು. ಯಾರು ನಮ್ಮನ್ನು ಯಾರು ಏನೂ ಮಾತನಾಡಲಿಲ್ಲ. ನಮ್ಮ ಹೆಸರನ್ನು ಸಾಮಾಜಿಕ ಜಾಲತಾಣದಲ್ಲಿ ಉಲ್ಲೇಖ ಮಾಡಿದ್ದೇವೆ, ನಾವು ಯಾರ ಹೆಸರನ್ನು ಉಲ್ಲೇಖ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಇವತ್ತು ಮಾಡುದಿಲ್ಲ. ನನಗೆ ಸಂಬಂಧಪಟ್ಟವರು ಬಂದು ಮಾತನಾಡುವ ಯಾರೇ ಇರ್ಬೋದು. ಯಾರು ಬಿಡ್ತಾರೆ ಸರ್? ಈಗ ಒಂದು ನಿಮಿಷ, ಈ ರಾಜೇಶ್ ಬನ್ನೂರ್ ಅವರದ್ದು ಡಿಮಾಂಡ್ ಹೇಳಿದ್ರು, ಅವರು ನಮಗೆ ಪರ್ಯಾಯ ವ್ಯವಸ್ಥೆ ಬಗ್ಗೆ ಭರವಸೆ ಕೊಡಬೇಕು, ನಾವು
ನಿಮ್ಮದೇನು ಅಂತ ನಮಗೆ ಅದು ವ್ಯವಸ್ಥೆ ಬೇಕು. ಭರವಸೆ ಅಂದ್ರೆ ಆಡಳಿತ ಕೊಡೋದಲ್ಲ. ಭರವಸೆ ಅಲ್ಲ, ನಮಗೆ ವ್ಯವಸ್ಥೆ ಮಾಡಿ ಕೊಡಬೇಕು. ವ್ಯವಸ್ಥೆ ಕಲ್ಪಿಸಿಕೊಡಬೇಕು. ಭರವಸೆ ಸರ್ಕಾರ ಎಂಡೋಮೆಂಟ್ ಕೊಡಬೇಕು, ಸರ್ಕಾರ ಕೊಡಬೇಕು. ಕಮಿಟಿಯವರು ಬರ್ತಾರೆ, ನಾಳೆ ಹೋಗ್ತಾರೆ, ಹೌದು. ಅಥವಾ ಸರ್ಕಾರ ಬಿದ್ದರೆ ನಾಳೆ ಇವತ್ತೇ ಹೋಗ್ಬೋದು. ಅವ್ರು ಮಾಡಿದವರು ಒಂದು ನಿಮಿಷ, ರಾಜೇಶ್ ಬನ್ನೂರು ಹೇಳಿದ್ದು ಒಂದು ಮನೆ ನಿರ್ಮಾಣ ಮಾಡಿಕೊಡ್ಬೇಕು, ಇಲ್ಲಾಂದ್ರೆ ಅದ್ರ ವೆಚ್ಚ ಕೊಡಬೇಕು, ಹೌದು. ಅಥವಾ ಅಲ್ಲಿರುವಂತ ಫ್ಲಾಟ್ ಅಲ್ಲಿ ನಮ್ಗೆ ಅವಕಾಶ ಕೊಡಬೇಕು. ಮತ್ತೆ ಮುಂದೆ ಕಟ್ತಾರಂತೆ, ಅದರೊಂದು ಕೊಟ್ಟು ಸಾಕು. ಅದೇ ನಿಮ್ಮದೇನು ಅಂತ, ನಿಮ್ಮ ನಿಲುವೇನು ಅಂತ ಈಗ ನೋಡಿ ಸರ್, ಜನಪ್ರತಿನಿಧಿಗಳು ನಮಗೆ ನಿಮ್ಮ ಎಂಡೋಮೆಂಟ್ ಇರುವವರು ಮತ್ತೊಬ್ಬರು ಇರ್ಬೋದು, ಅವರು ಬಂದು ಭೀತಿ ಹುಟ್ಟಿಸುವುದಲ್ಲ, ಪ್ರೀತಿಯಿಂದ ಇರಬೇಕು. ಅಂದರೆ ಜನಪ್ರತಿನಿಧಿಗಳು ಜನರನ್ನು ಪ್ರೀತಿ ಮಾಡಲಿಕ್ಕಿರುವುದು, ಭೀತಿ ಹುಟ್ಟಿಸ್ಲಿಕ್ಕಿರುವುದಲ್ಲ. ನೀವು ಏಕಾಏಕಿ ಬಂದು ಬುಲ್ಡೋಜರ್ ತಗೊಂಡು ಎದ್ದು ಹೇಳಿ ನೀವು ಖಾಲಿ ಮಾಡಬೇಕು, ಇಲ್ಲದಿದ್ದರೆ ನಾವು ಪೊಲೀಸ್ ಹಿಡ್ಕೊಂಡು ಬಂದು ಕಾನೂನು ಪ್ರಕಾರ ಮಾಡ್ತೇವೆ, ಆ ವಕೀಲರು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ, ಅದು ಕ್ರಮ ಅಲ್ಲ ಸ್ವಾಮಿ. ನಮಗೆ ಕರೆದು ಅಲ್ಲಿ ನಮ್ಮ ಮೂಲ ಏನು, ಜಯಶ್ರೀ ಹೊಳ್ರಿಗೆ ಮದುವೆಯಾಗಿ ಉಜಿರೆಗೆ ಹೋದ ನಂತರ ಎಷ್ಟು ಜನ ಮಕ್ಕಳು, ಅವರು ತೀರ್ಕೊಂಡಿದ್ದಾರೆ ಅಂತಾದರೆ ಅವರ 3 ಜನ ಮಕ್ಕಳು ಯಾರು ಅಂತ ಹುಡುಕಬೇಕಿತ್ತು. ಅದು ಗೊತ್ತಿಲ್ಲ ಅವರಿಗೆ. ಅವರು ತಿಳ್ಕೊಂಡಿದ್ದಾರೆ ವಕೀಲರು ಒಬ್ಬರೇ ಅಂತೇಳಿ. ಅದನ್ನು ಹುಡುಕಿ ಅವರನ್ನು ಕರೆದು ನಾವು ಹೀಗೀಗೆ ಒಂದು ಕ್ರಮ ಉಂಟು, ನಾವು ಹೀಗೆ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಮ್ಮ ಹತ್ರ ಆವತ್ತು ಮಾತಾಡಲಿಲ್ಲ, ಇವತ್ತು ಇಲ್ಲ. ಯಾರು ಯಾವಾಗಲೂ ಮಾತಾಡನಾಡದೆ ಸಭೆ ತುಂಬಾ ಆಗ್ತದೆ. ಸಭೆಗೆ ನೀವು ಕರೆಯದೆ ಹೋಗ್ತೀರಾ? ಅಲ್ಲ, ಇದೇ ಸಭೆಗೆ ಕರೆದಿದ್ದಾರೆ ಅಂತ ಯಾರೂ ಕರೀಲಿಲ್ಲ. ನೆನಪಾಗ್ತಾ ಇದೆ, ನೆಲ್ಲಿಕಟ್ಟೆಯಲ್ಲಿ ಒಂದು ಜಾಗವನ್ನ ದೇವಸ್ಥಾನದ ಒಂದು ಜಾಗದಲ್ಲಿ ಒಬ್ರು ವಾಸ್ತವ ಇದ್ರು. ಹಳೆಯ ಮನೆಯನ್ನ ಕೆಡವಿ ಹೊಸ ಮನೆ ನಿರ್ಮಾಣಕ್ಕೆ ಹೊರಟು, ಆಗ ಅದನ್ನ ಸಂಪೂರ್ಣವಾಗಿ ತಡೆಯುವಂತ ಕೆಲಸವನ್ನು ದೇವಸ್ಥಾನ ಮಾಡಿದೆ. ಹೊಸ ಮನೆ ಕಟ್ಟಬಾರದು ಅನ್ನುವಂಥದ್ದು. ಹಳೆಯ ಮನೆ ಇರತಕ್ಕಂಥ ಏನು ಆಕ್ಷೇಪ ಇರಲಿಲ್ಲ ನನಗೆ ಗೊತ್ತಿರುವ ಹಾಗೆ. ಅದನ್ನು ಕೆಡವಿ ಹೊಸ ಮಾಡಿದಾಗ ಇದು ದೇವಸ್ಥಾನ ಆಕ್ಷನ್ ತಗೊಂಡಿತ್ತು. ಇದೆ ಅಲ್ವಾ, ಇಂಥದ್ದೇ ಅಲ್ವಾ? ಅದರ ಬಗ್ಗೆ ಮಾಹಿತಿ ಇಲ್ಲ. ಯಾರಿಗೆ ಮಾಹಿತಿ ಇಲ್ಲ? ನನಗೆ. ಪ್ರಪಂಚದಲ್ಲಿ ಇರೋದು ಒಂದು ಜೋಕ್ ಸರ್. ಆಗಿರ್ಬೋದು, ನಮಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಕ್ಕೆ. ಮತ್ತೆ ನಾವು ಯಾರದ ಮನೆಯ ಬಗ್ಗೆ ನಾವು ಮಾತನಾಡುವುದು ಇಲ್ಲ, ಹೋರಾಟ ಮಾಡಿದ್ರೆ ನಾವು ಮಾಡುದಿಲ್ಲ. ಇನ್ನೊಂದು ವಿಷಯ ಮೊನ್ನೆ ಪ್ರಸ್ತಾಪ ಬಂದಾಗ ಶಾಸಕರು ಹೇಳಿದ್ರು, ಅಲ್ಲಿ ಇದ್ದವರು ಯಾರು ಕೂಡ ಅದೇ ಮನೆಯನ್ನ ಅವಲಂಬಿತರಾದವರಲ್ಲ, ಎಲ್ರಿಗೂ ಬೇರೆ ಹೌದು, ನೋಡಿ ನಾವು ಹೇಳ್ತೇವೆ ಸ್ವಾಮಿ, ನಮಗೆ ಇವತ್ತು ನೋಡಿ ನಾವು ಆ ಮನೆಯಲ್ಲಿ ಇದ್ದೇವೆ, ನಮಗೆ ಒಂದು ಮನೆ ಇಲ್ಲ, ಖಾಸಗಿ 2-3 ಮನೆ ಇರ್ಬೋದು, ನಮಗಿಲ್ಲ. ನಾವು 3 ಅಂಗಡಿ ಇದೆ ನಮ್ಮ ಜೀವನ ಅಂಗಡಿಯಲ್ಲಿ. ಸಣ್ಣ ನಾವು ಹುಟ್ಟಿ ಬೆಳೆದ ಮನೆ ಅದು, ನಮ್ಮ ಅಜ್ಜಿ ಕಾಲದಿಂದ ಇದ್ದೇವೆ. ನಮಗೆ 3 ಅಂಗಡಿ ಇದೆ ಜೀವನಕ್ಕೆ, ನಮಗೆ ಜೀವನಕ್ಕೆ ದಾರಿ ಇಲ್ಲ ಬೇರೆ, ನಮ್ಮ ಜೀವನ ಅದೇ. ಒಬ್ರು ಹ್ಯಾಂಡಿಕ್ಯಾಪ್. ಹೌದು, ನಮಗೆ 3 ಅಂಗಡಿ ಇದೆ, ಜೀವನ ಮಾಡೋದು ಅದರಲ್ಲಿ. ನಾವು ನಮಗೆ ಅವರು ಹೊರಗೆ ನಾವು ಬೀದಲ್ಲಿ ಇರಬೇಕು, ಒಂದು ನೆಲೆ ಇಲ್ಲ ನಮಗೆ ಇವತ್ತು ನೋಡಿ. ಅದೇ ಮನೆಯಲ್ಲಿ ಇದೆ, ಹುಟ್ಟಿ ಬೆಳೆದು ಅದೇ ಮನೆಯಲ್ಲಿ ಇದ್ದೇವೆ, ಬೇರೆ ಮನೆ ಇಲ್ಲ. ಅಂಗಡಿ 3 ಅಂಗಡಿ ಇದೆ, ಅದೇ ಜೀವನ. ನಮಗೆ ಮನೆ ಅಂಗಡಿ ಇಲ್ಲ, ಬೇರೆ ಅಂಗಡಿ ಮನೆ ಇಲ್ಲ, ಅದೇ ಜಾಗದಲ್ಲಿ ಅಂಗಡಿ ಇರುವುದು. ನಮಗೆ ಇಬ್ಬರಿಗೂ ನಾವು ಇದ್ದೇವೆ, 3 ಜನದ ಮನೆ ಇಲ್ಲ, ನಾವು ಜೀವನ ಮಾಡೋದು ಅದರಲ್ಲಿ. ನಮಗೆ ಮನೆ ಬೇಕು, ಅಂಗಡಿ ಬೇಕು, ಜೀವನ ಮಾಡೋದು ಅಂಗಡಿಯಲ್ಲಿ. ನಾವು ಎಲ್ಲಿಂದ ಹೋಗ್ತೀವಿ? ನಾವು ಬೀದಿಗೆ ಹೋಗ್ಬೇಕಾ? ಈ ಶಾಸನ ಹೇಳಿದ್ರೆ ನಾವು ಬೀದಿಯಲ್ಲಿ ಇರ್ಬೇಕಾ ಹೇಳಿ? ನೋಡಿ, ಒಂದು ಅಂಗಡಿ ಒಂದು ಪೇಪರ್ ನೋಡಿ, ನಾವು ಪೇಪರ್ ಯೂಸ್ ನಂದು ಒಂದು ಪಾನ್ ಬೀಡಲ್ಲ, ಮತ್ತೊಂದು ಮೊಬೈಲ್ ಶಾಪ್. ನಾವು ಜೀವನ ಮಾಡೋದ್ರಲ್ಲಿ ಇವತ್ತಿನವರೆಗೆ ಮಾಡಿದ ಜೀವನ ಮಾಡ್ತಿದ್ದೆ. ನಮ್ಮ ಅಜ್ಜನಲ್ಲಿ ಹೋಟ್ಲಿತ್ತು, ಆದ್ರೆ ಹೋಟ್ಲು ಜೀವನ ಇತ್ತು. ನಮ್ಮ ಅಜ್ಜನ ಅಜ್ಜ ಅಂತ ಇದ್ರು, ಆದ ಟೈಮಲ್ಲಿ ಹೋಟ್ಲು ಅದೇ ಮನೆಯಲ್ಲಿ. ಅಜ್ಜನ ಕಾಲದಲ್ಲಿ ದೇವಸ್ಥಾನ ಚಾಕರಿ ಮಾಡ್ತಿರ್ಲಿಲ್ಲ, ದೇವಸ್ಥಾನ ಮಾಡ್ತಿದ್ರು. ಅದು ಯಾವುದು ಇಲ್ಲ ಆಯ್ತು. ನಮ್ಮ ತಂದೆ ಅಡಿಗೆ ಎಲ್ಲ ಮಾಡ್ತಿದ್ದು ದೇವಸ್ಥಾನದಲ್ಲಿ. ನಮ್ಮ ತಂದೆ ಈಗ ಮಾಡ್ತಿದ್ದೇವೆ, ನನ್ನ ತಮ್ಮ ಇದ್ದ ನಾವು ಮಾಡ್ತೇವೆ. 3 ಜನ ಕೆಲಸ ಇದ್ದೇವೆ. ನಮ್ಮ ಗೋಡೆ ಚಾಮರ ಹಿಡಿದು ನಾವೇ. ತಮ್ಮ ವರ್ಷದಿಂದ ಅಲ್ಲಿ ಕೆಲಸ ಇದ್ದಾನೆ, ಪ್ರಸಾದ ಹೊರತಿದ್ದಾನೆ. ಇವತ್ತು ನಮ್ಮನ್ನು ಕರೆದು ಮಾತಾಡಲಿಲ್ಲ. ಇಲ್ಲ ಸರ್, ನೀವು ಉಂಬಳಿ ಕೊಟ್ಟದ್ದಲ್ಲ ಅಂತ ನಿಮಗೆ ಹೇಗೆ ಬಂದದ್ದು ಜಾಗ? ನಮಗೆ ಆ ಜಾಗ ಜ್ಯೋತಿಷದ ಸಲಹೆ, ನನ್ನ ಮುತ್ತಜ್ಜ ಜ್ಯೋತಿಷದ ಸಲಹೆಯಲ್ಲಿ ಆ ಜಾಗ ಇಲ್ಲಿ ಸಿಕ್ಕಿತು ಅಂತ ಹೇಳುವ ಉಲ್ಲೇಖ. ಅದರ ನಂತರ ಜ್ಯೋತಿಷ್ಯ ಫುಲ್ ದೇವಸ್ಥಾನದ ಜ್ಯೋತಿಷ್ಯರೇ ನಾವು ಗಣಪತಿ ವಿಷ್ಣು ಹೊಳ್ಳದ ಸರ್ ಈಗ ಮುಹೂರ್ತ, ದೇವಸ್ಥಾನದ ಗೋಣೆ ಕಡಿಯುವ ಮುಹೂರ್ತ ಇತ್ಯಾದಿ ಎಲ್ಲದಕ್ಕೂ ನನ್ನ ಅಜ್ಜನೇ, ಅದರ ನಂತರ ನನ್ನ ತಾಯಿ ಸಾಂಪ್ರದಾಯಿಕವಾಗಿ ಒಬ್ಬೊಬ್ಬರಿಗೆ ಎಷ್ಟು ಅವರೇ ದೇವಸ್ಥಾನದಲ್ಲೂ ನಮಗೆ ಅನುಮತಿ ಕೊಟ್ಟಿದ್ದಾರೆ. ನಿಮಗೆ ಯಾವ ಕಾಲಕ್ಕೂ ನಿಮಗೆ ಅದರ ಬಗ್ಗೆ ನನ್ನ ಸೂಕ್ತ ದಾಖಲೆ ಉಂಟು, ಖಾತೆ ಆಗಿದೆ, ಆ ಪ್ರಕಾರ ಖಾತೆಗಳಾಗಿದೆ, ನಮ್ಮ ಹೆಸರಿನಲ್ಲಿ ಖಾತೆ ಉಳಿದೆ. ಹಾಗೆ ಬರೆದು ಕೊಟ್ಟದ್ದು ಇದೆಯಾ?
ಹೌದು, ಎಬ್ಬಿಸುವುದಿಲ್ಲ ಅಂತ ಹೇಳಿ ನೋ ಅಬ್ಜೆಕ್ಷನ್ ಕೊಡದೆ ಅವ್ರ ಖಾತೆ ಆಗುದಿಲ್ಲ. ದೇವಸ್ಥಾನದ ನೋ ಅಬ್ಜೆಕ್ಷನ್ ಇಲ್ಲದೆ ಒಬ್ಬರ ಪರ್ಸನಲ್ ಹೆಸರಿಗೆ ಖಾತೆಗಳಾಗುದು. ಖಾತೆಗಳಾದ ಕಾರಣ ಅದು ನೋ ಅಬ್ಜೆಕ್ಷನ್ ಇದ್ದೇ ಇರ್ತದೆ. ಇಲ್ಲದ್ರೆ ಕಾನೂನು ಪ್ರಕಾರ ಆಗುದೇ ಇಲ್ಲ. ಒಬ್ಬರಿಗೆ ಎಷ್ಟು ವಿಸ್ತೀರ್ಣದ ಜಾಗ ಇರ್ತದೆ? ನಮ್ಮದು 16 ಸೆನ್ಸ್ ಜಾಗ ಹಾಗೂ 3 ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್. 16 ಸೆನ್ಸ್ ಜಾಗ. 16 ಸೆನ್ಸ್ ಜಾಗ ನನ್ನ ಅಜ್ಜ ಅದರಲ್ಲಿ ಕೃಷಿಗಳನ್ನು ಮಾಡಿದರೆ ತೆಂಗಿನ ಮರಗಳಿದ್ದೇವೆ, ಅಥವಾ ಕೆಲವು ಹಣ್ಣಿನ ಮರಗಳುಂಟು, ಅಂಬಟೆ ಮರಗಳುಂಟು, ಪೇರಳೆ ಇತ್ತು, ಮಾವಿನ ಮರ ಇತ್ತು, ಎಲ್ಲ ಇತ್ತು. ಈಗ ತೆಂಗಿನ ಮರಗಳು ಮತ್ತೆ ಕೆಲವು ಮರಗಳು ಇದೆ. ಬಾಡಿಗೆ ನಾವು 3 ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ನಲ್ಲಿ ನಾವು ಬಾಡಿಗೆ, ನಮ್ಮ ಕಟ್ಟಡ, ನಮ್ಮ ಖಾತೆ ಉಂಟು, ನಾನು ಬಾಡಿಗೆ ಕೊಟ್ಟಿದ್ದೇನೆ. ಬಾಡಿಗೆ ಕೊಡುವುದೇನು ಅಪರಾಧ ಅಲ್ಲಲ್ಲ, ಬಾಡಿಗೆ ಕೊಡ್ಬೋದಲ್ಲ. ಒಂದು ಮನೆಯಲ್ಲಿ ನಾನೇ ಇದ್ದೇನೆ, ನಾನು ಕಾಲಕ್ಕೆ ಅಲ್ಲಿ ವಾರದಲ್ಲಿ 2 ದಿವಸ ಬಂದು ರಾತ್ರಿ ಹೊಲ್ಟ್ ಮಾಡ್ತೇನೆ. ನಾನು ಮತ್ತೆ ಪ್ರತಿ ದಿವಸ ಅಲ್ಲಿ ಕಾಣಿಸಿಕೊಳ್ಬೇಕು ಅಂತ ಹೇಳಿದ್ರೆ ನಮಗೆ ಸಹ ಉದ್ಯೋಗ ಇರುವುದಿಲ್ವಾ? ಬೆಳಗ್ಗೆ ಎದ್ದು ಹೋಗ್ತೇನೆ, ರಾತ್ರಿ ಬಂದು ನಾನು ಬೆಳಗ್ಗೆ ಎದ್ದು ಹೋಗ್ತೇನೆ. ಈ ಮನೆಗಳನ್ನು ಬೇರೆಯವರಿಗೂ ಬಾಡಿಗೆ ಕೊಟ್ಟಿದ್ದೀರಾ? ಈ ಮನೆಗಳು 3 ರೆಸಿಡೆನ್ಷಿಯಲ್ ಬಿಲ್ಡಿಂಗ್. 1 ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ನಾನೇ ಸ್ವತಃ ಇದ್ದೇನೆ. ನನ್ನ ಬಾಡಿಗೆ ಕೊಟ್ಟು ಈಗ ಹೋದ್ರು ಸಹ ಅಲ್ಲಿ ನನ್ನ ಫ್ರಿಡ್ಜ್ ಆನ್ ಉಂಟು. ಈ 16 ಪ್ರತಿಯೊಂದು 16 ಸೆನ್ಸಲ್ಲಿ ಆ 3 ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಬರ್ತದೆ. ನಮ್ಮ ಮನೆ 16 ಸೇರಿ ಸೆನ್ಸ್ ಹಾಗೂ 3 ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ಉಂಟು. ಅದು 16 ಸೆನ್ಸಿನಲ್ಲಿ ಬರ್ತದೆ. ಅದು ಆ 3 ನಿಮ್ಮ ಸರ್ ನಮ್ಮದು 7 ಸೆನ್ಸ್ 6.5 ಸೆನ್ಸ್ ಅಷ್ಟೇ. ಅದಕ್ಕೆ ಅಷ್ಟು ಜಾಗ ಅಂತ ಏನಾದ್ರು ದಾಖಲೆ ಉಂಟಾ? ದಾಖಲೆ ಉಂಟಲ್ಲ, ಮನೆ ನಮ್ಮ ಹೆಸರು ಇರುವುದಲ್ಲ. ಅಲ್ಲ, ಅದರಲ್ಲಿ 6.5 ಸೆನ್ಸ್ ಅಂತ ಬರ್ದದ್ದು ಹಾಗೆ ಉಂಟು ಇರಲೇಬೇಕಲ್ಲ, ಮತ್ತೆ ನಮ್ಮ ಮನೆ ಇರುವುದು. ಬೇರೆ ಮನೆಗಳು ನಮಗೆ ಇಲ್ಲ. ಬೇರೆ ಮನೆಗಳು ನಮಗೆ ಪ್ರಸನ್ನ, ಈಗ 3 ರೆಸಿಡೆನ್ಸ್ ಇದೆ, ಹೌದು. ಅದರಲ್ಲಿ ಒಂದರಲ್ಲಿ ನೀವು ಇರ್ತೀರಿ, ಹೌದು. ಇನ್ನು 2 ಬಾಡಿಗೆ ಕೊಟ್ಟಿದ್ದೀರಾ? ಒಂದು ಬಾಡಿಗೆ ಕೊಟ್ಟಿದ್ದಾರೆ, ಅವರು ಬಾಡಿಗೆದಾರರಲ್ಲೇ ಇದ್ದಾರೆ. ಈಗ ಅಲ್ಲಿ ಒಟ್ಟು 6 ಮನೆಗಳಿವೆ. ವಿಶ್ವನಾಥ್ ಅವರು, ಶಕ್ರಿತಾಯರು ಮತ್ತು ಉಮಾ, ಮೂವರು ಮೊನ್ನೆ ಅಲ್ಲಿ ಹಾಜರಾಗಿ ನಾವು ವಿಶ್ವನಾಥಲ್ಲಿ ಬಿಟ್ಟು ಕೊಟ್ಟದ್ದು ಅದು ದೇವಸ್ಥಾನದಲ್ಲಿ ಇರುತ್ತೆ. ಆ ದೇವಸ್ಥಾನದ ಮನೆ ಅಲ್ಲಿ ಅವರು ಬಿಟ್ಟಿದ್ದಾರೆ, ಎಲ್ಲ ಕೊಡ ಅಂತ ಹೇಳಿ ಹೋಗಿದ್ದಾನೆ. ಶಂಕರಿತಾಯರಿಗೆ ಅವರು ಹೇಳಿದಂತೆ ನಿಮಗೆ ಅಮೆರಿಕದಲ್ಲಿ ಮನೆ ಉಂಟು, ಒಬ್ಬರೇ ಮಗ ಇರೋದು, ಮುಂದೆ ಮತ್ತೆ ಇಂತೆಲ್ಲ ಅವ್ರು ಹೋದ್ರು. ಕೆಲಸ ಮಾಡೋದಕ್ಕೆ ಕೊಟ್ಟದಂತೆ ಮನೆ. ಹೌದು, ಅವರು ಮೊದಲು ಇದ್ದರು, ಮತ್ತೆ ಈಗ ಇಲ್ಲ. ಮೊದಲು ಅವರ ಕಾಲದಿಂದ ಇತ್ತು, 1915 ಎಷ್ಟು ಆ ಟೈಮಲ್ಲಿ, ಮತ್ತೆ ಬಿಟ್ಟಿದ್ದಾರೆ. ಮಕ್ಕಳಿಗೆ ಮದುವೆ ಆಗಿದೆ. ಹೌದು, ಬಂದಾಗ ಈಗ 3 ಮನೆಯವರು ಬಿಟ್ಟು ಕೊಟ್ಟರು ನಿನ್ನೆ. ಇನ್ನು 3 ಮನೆ ನಿಮ್ದು ಇದು ಬಾಕಿ ಇರೋದು. 3 ಅಲ್ಲ 5 ಮನೆ ಇದೆ. ಒಟ್ಟು 5 ಅಲ್ಲ 6 ಅಲ್ಲ 6 ಇದೆಲ್ಲ, 6 ಇದೆಲ್ಲ, ಇನ್ನು 6 ಇದೆ. 6 ಮನೆ ಇದೆ. ನಿಮ್ಮದು ಬಾಡಿಗೆಗೆ ಸೇರಿಯಾ? ಅಲ್ಲಲ್ಲ, ನಮ್ದೊಂದು ಇವರದ್ದು, ಮತ್ತೆ 3 ಇದ್ದಾರೆ, ಮತ್ತೆ 3 ಇದ್ದಾರೆ, 6 ಮನೆ ಇದೆ, ಬೇರೆ ಇದೆ. 6 ಹೆಸರಲ್ಲಿದೆ, 6 ಮನೆ ಇದೆ. ಮೊನ್ನೆ 3 ಅಲ್ಲದೆ 6. ಹೌದು, ಒಟ್ಟು 9. ಒಟ್ಟು 9. ಅದು ಒಂದು ಮನೆ, ಅದು ಮುಂದೆ 3 ತೆಗೆದಂತ ಹೇಳ್ತಾರಲ್ಲ, ಒಂದು ಮನೆ ಅದು ಯಾಕೆ ದೇವಸ್ಥಾನದವರದ್ದೇ, ಅದರಲ್ಲಿ ವಿಶ್ವನಾಥ. ಹೌದು ಹೌದು, ಅವರು ಅದರಲ್ಲಿ ಬಂದ ಕೆಲಸ ಆಗಿ ಬಂದದ್ದು ಅವನಿಗೆ ಹಾಗೆ ಇದ್ದು. ಈಗ ನೀವು ದೇವಸ್ಥಾನದವರು ನಿಮಗೆ ಪ್ರತ್ಯೇಕವಾದ ವ್ಯವಸ್ಥೆ ಮಾಡಿ ಕೊಡೋದಿದ್ರೆ ಬಿಟ್ಟು ಕೊಡುದಿಲ್ಲ? ಇಲ್ಲ, ನಮಗೆ ಜೀವನ ದಾರಿ ಬೇಕು ಸ್ವಾಮಿ, ನಮಗೆ ಜೀವನದ ಬೇರೆ ದಾರಿ ಬೇಕು ಸ್ವಾಮಿ. ನಾವೆಲ್ಲಿ ಹೋಗ್ಬೇಕು? ಬೀದಿ ಹೋಗ್ಬೇಕಾ? ಅಲ್ಲ, ಯಾವ್ದು ಮಾತಾಡೋ ಕ್ರಮ ಇಲ್ವಾ? ಮಾತಾಡ್ಬೇಕಲ್ಲ, ಮಾಡಿ ಕೊಟ್ಟರೆ ಬಿಡ್ತೀವಿ, ವ್ಯವಸ್ಥೆ ಮಾಡ್ಕೊಳ್ಳಿ. ಮಾಡಿ ಕೊಟ್ರೆ ಬಿಡ್ತೇವೆ ಅಂತ ನಾವೆಲ್ಲ ಮಾಡಿಕೊಡ್ತೀವಲ್ಲ, ಚರ್ಚೆ ಮಾಡ್ಲಿ, ಮಾತಾಡ್ಬೋದಲ್ಲ. ನಿಮ್ಮನ್ನು ಕರೆದು ಮಾತಾಡಿಸುವಂತದ್ದು ಕೆಲಸ ಮಾಡಿ. ನಿಮ್ಮನ್ನು ಕರೆಯತ್ತು ನಿಮ್ಮ ಈಗೋಗೆ ಅರ್ಥ ಆಗಿದೆ ಅಂತ ಹೇಳ್ತಾ ಇರೋದು ನೀವು. ಹಾಗಂತಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಅಲ್ಲ ಸರ್, ದೇವಸ್ಥಾನದಲ್ಲಿ ನಮ್ದು ಈಗೋ ಇನ್ನೊಂದು ಯಾವುದಿಲ್ಲ. ಅಲ್ಲ, ಅದು ಕರೆದು ಮಾತಾಡಲಿಲ್ಲ ಅಂತ ಹೇಳಿದ್ರೆ ಅದೇ ಬರ್ತದಲ್ಲ ಅಂತ. ಅಲ್ಲ, ಸುಮ್ಮನೆ ಪತ್ರಿಕೆಯಲ್ಲಿ ಅಥವಾ ವಾಟ್ಸ್ಆಪ್ ಅಲ್ಲಿ ಕೊಡೋದಕ್ಕಿಂತ ಕೇಳ್ಬೋದಲ್ಲ ಎಂತ ಅಂತ. ಎಲ್ಲ ಹಿಂದೂಗಳಿಗೆ ಸಂಬಂಧಪಟ್ಟದ್ದು, ನಾವು ಹಿಂದೂಗಳಾಗಿ ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ಹೇಳ್ಬೋದಿತ್ತಲ್ಲ ಅಂತ. ಯಾರು ಹೇಳಿದ್ರು? ಸರಿ, ಡ್ಯುಯಲ್ ಓನರ್ಶಿಪ್ ಉಂಟಲ್ಲ, ನಾನು ಹೇಗೆ ಸಪೋರ್ಟ್ ಮಾಡೋದು? 50% ನಂದು, ನಿಮ್ಮದಲ್ಲ. ನಿಮಗೆ ಅಧಿಕಾರ ಇಲ್ಲ, ನಿಮಗೆ 50% ನಮ್ಮದು ನಂದು. ನಮ್ಮವನ್ನು ನಾವೇ ಕಟ್ಟಿಕೊಂಡದ್ದು. ನನ್ನ 50 ಇರುವಾಗ ನೀವು ಬಂದು ನಾನು ಕಡಿತೇನೆ, ಕೊಚ್ಚುತ್ತೇನೆ, ಇದನ್ನು ಚಿಂತೆ ಮಾಡ್ತೇನೆ ಅಂತ ಹೇಳಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ ಸ್ವಾಮಿ. ನನಗೆ 50% ಉಂಟಲ್ವಾ? ಡ್ಯುಯಲ್ ಓನರ್ಶಿಪ್ ಸುಪ್ರೀಂ ಕೋರ್ಟ್ ಹೇಳಿದೆ. 100 ವರ್ಷದಿಂದ ಇದ್ದೇನೆ, ಟ್ಯಾಕ್ಸ್ ಕಟ್ಟಿದ್ದೇನೆ. ನೀವು ಬಂದು ಮಾತಾಡಿದ್ರು 50% ಪರಿಹಾರ ಕೊಡಬೇಕು. ನಾನು ಏನು ಡಿಮಾಂಡ್ ಮಾಡ್ತೇನೆ ಅದು ನಿಮ್ಮಿಂದ ಕೊಡ್ಲಿಕ್ಕೆ ಆಗ್ತದಾ? ಕೊಡುವುದಿದ್ರೆ ಯಾರು ಕೊಡುದು? ಜನಪ್ರತಿನಿಧಿ ಕೊಡುದಾ ಅಥವಾ ಎಂಡಮೆಂಟ್ನವರು ಕೊಡುದಾ? ಕರ್ನಾಟಕ ಕೊಡುದಾ? ಅಲ್ವಾ ಸರ್? ನೀವೀಗ ನಿಮ್ಮನ್ನು ಮಾತಾಡಿಸ್ಲಿಲ್ಲ ಅಂತ ಹೇಳ್ತೀರಿ, ಮತ್ತೆ ಕಡಿತೇನೆ ಬಡಿತೇನೆ ಅಂತ ಹೇಳಿದ್ಯಾರು? ಅಲ್ಲ, ಇಲ್ಲಿ ಬಂದು ಜೆಸಿಬಿ ಅನ್ನು ಅಲ್ಲ, ನಮ್ಮದಲ್ಲ, ಜೆಸಿಬಿ ತಂದು ಇದನ್ನು ದೂಡಿ ಹಾಕ್ತೇವೆ ಅಂತ ಹೇಳಿ ಬಂದಾಗ ಇವನು ನಿಲ್ಸಿದ. ನನ್ನ ತಮ್ಮ ಇದ್ದ ಅಲ್ಲಿ, ನನ್ನ ತಮ್ಮ ಬಂದು ನಿಲ್ಸಿದ್ದ. ಅದಕ್ಕೆ ಮೊದಲೇ ಬಂದಿದ್ದಾರೆ ಅಂತ ಹೇಳಿದ್ದಲ್ಲ, ಮಾತಾಡ್ಲಿಕ್ಕೆ ಬರಲಿಲ್ಲ ಸರ್. ನನ್ನ ಮನೆಯ ಪಕ್ಕದ ಮನೆಯನ್ನು ಅಲ್ಲಿ ಹೌದು, ಅಲ್ಲಿ ಮನೆಗೆ ಬಂದು ಅಲ್ಲಿ ನಿಂತು ನಾವು ಕಾನೂನು ಅವ್ರು ಬಂದಿದ್ದಾರೆ ಇವತ್ತು.
ಯಾರು ಅವರಿಗೆ ಇಲ್ಲಿದ್ದಾರಾ ಯಾರ ಮನೆಗೆ ಅಂತ ಪಕ್ಕದ ಮನೆಯವರು ಸರಿತಾರೆ ಅವ್ರಿಗೆ ಅವ್ರು ಬಿಟ್ಟೋಗಿರಲ್ಲ ಅವ್ರು ಬಿಟ್ಟೋಗಿರಲ್ಲ ಸರಿತಾರೆ ಅವ್ರು ಏನು ಹೇಳಿಲ್ಲ ಮೊನ್ನೆ ಅಸಲೇ ಅಲ್ಲ ಅವ್ರು ಹೇಳ್ತೇನೆ ಒಂದು ನಿಮಿಷ ವಿಜಯ್, ವಿಜಯ್. ಈಗ ವಿಜಯ ಸಾರಿ ವಿಜಯ್ ಈಗ ನೀವು ಏನು ಗೊತ್ತಾ ಆ ಪಕ್ಕದ ಮನೆಯವರಲ್ಲಿ ಮಾತಾಡಿದ್ದು ಅಲ್ಲ ಮಾತಾಡಿದ ಪಕ್ಕದ ಮನೆಯವರ ಹತ್ರ ಅಲ್ಲ ಪತ್ರಿಕಾಗೋಷ್ಠಿ ಮಾಡಿದವರು ಅಲ್ಲಿ ಹಿಂದೆ ಪತ್ರಿಕಾ ಗೋಷ್ಠಿ ನಾವೇ ಪತ್ರಿಕಾಗೋಷ್ಠಿ ಅಲ್ಲ ಅಲ್ಲಿ ಕಡಿತಾರೆ ಬಡಿತಾನೆ ಅಂತ ಹೇಳಿ ಕಡಿತನ ಮಾಡಿದ್ದೇನೆ ಇಲ್ವೇ ಹೇಳಿ. ಅಲ್ಲ ಕಡಿತನ ಕಡಿತನ ಬಡಿತಾನೆ ಅಂತ ಹೇಳಲಿಲ್ಲ ಸರ್, ಕಡಿತನ ಬಡಿತಾನೆ ಅಂತ ಹೇಳಲಿಲ್ಲ. ಅಲ್ಲ ನಾವು JCB ತಂದು ಇದನ್ನು ನುಡುಕಿ ಹಾಕ್ತೇವೆ, ಕಾನೂನಿನ ಪ್ರಕಾರ ಪೊಲೀಸರನ್ನು ಕರ್ಕೊಂಡು ಬಂದು ನಾವು ಮಾಡ್ತೇವೆ ಅಂತ ಹೇಳಿದ್ರಂತೆ. ಒಂದು ನಿಮಿಷ ನಾವು ಮಾತುಕತೆ ಮಾಡ್ತೇವೆ ಅಂತ ಹೇಳಿ ಹೇಳಿದ್ದು ಮಾತ್ರ ಇರುದು. ಈಗ ಮಾತುಕತೆ ಮಾಡ್ತೇವೆ ಅಂತ ಆಯ್ತು, ಈಗ ಆಯ್ತು ಸರ್, ಆಯ್ತು. ನಮ್ಮ ಹತ್ರ ಬಂದು ಮಾತನಾಡ್ಬೇಕು, ಹೌದಾ? ಅಥವಾ ನಮ್ಮನ್ನು ಕರೆಸಬೇಕು. ನಮ್ಮ ನಿಲುವು ಏನು ಅಂತ ಸ್ಪಷ್ಟ ಅವರಿಗೆ ತಿಳ್ಕೊಳ್ಬೇಕಲ್ವಾ? ಅದು ಮಾಡ್ಬೇಕಲ್ಲ. ಅದನ್ನು ಮಾಡ್ಲಿ ಅಲ್ಲ, ಅದನ್ನು ಮಾಡ್ಲಿ ಸರ್. ನೀವು ಹೇಳಿದ ಬೆದರಿಕೆಯಲ್ಲಿ ಇಲ್ಲ, ಬೆದರಿಕೆ ಅಲ್ಲ, ಬೆದರಿಕೆ ಹಾಕಲಿಲ್ಲ. ಯಾವುದೇ ಬೆದರಿಕೆ ಇಲ್ಲ, ಯಾವುದೇ ಬೆದರಿಕೆ ಇಲ್ಲ. ನಮಗೆ ಭೀತಿ ಆದದ್ದು ಯಾವಾಗ, ನಮಗೆ ಬೆದರಿಕೆ ಆದದ್ದು ಯಾವಾಗ ಅಂತ ಹೇಳಿದ್ರೆ ನೀವು ತಗೊಂಡು ಬಂದ ಅಲ್ಲ ನಾವು ಅಲ್ಲ ಹೌದು ಸರಿ ಹೆಸರು ಹೇಳಿದ ಕಾರಣ ನಮ್ಮ ಭೀತಿ ಆಯ್ತು. ನಮ್ಮ ನೋಡಿ ಸರಿ ಒಂದು minute. ಈಗ ಹೇಳ್ತೇನೆ, ಅರ್ಥವಿಲ್ಲ ಹೇಳಿ, ಸ್ವಾಮಿ, ನೀವು ಹೇಳಿಲ್ಲ ಅಂತ ಇಲ್ಲಿ, ಇಲ್ಲಿ, ದಾಖಲೆ ಮಾಡಿ. ಉತ್ತರ ಸ್ವಾಮಿ, ಹೇಳ್ತೇನೆ. ನೀವು ಹೋಗಿರೋ ದಾಖಲೆಗಳನ್ನ ಹಿಡ್ಕೊಂಡು ಬನ್ನಿ, ಮತ್ತೆ ಪ್ರೆಸ್ ಮೀಟ್ ಮಾಡಿ. ನಾವು- ಉತ್ತರ ತಗೊಳ್ತೇನೆ ನಾನು, ಉತ್ತರ ನೀವು ಕೊಡ್ತೇನೆ. ಏನಾದ್ರು press ಅಲ್ಲ, ನಾವು- ದಾಖಲೆ ಅಲ್ಲ, ಹಿಡ್ಕೊಂಡು ಅಲ್ಲ, ಅಲ್ಲ, ಒಂದು ಒಂದು ದಾಖಲೆ ಹಿಡ್ಕೊಂಡು ಬನ್ನಿ, ಮತ್ತೆ ಬನ್ನಿ. ಅಲ್ಲ ಒಂದು ಮಿನಿಟ್. ನೀವು ದಾಖಲೆ ಹಿಡ್ಕೊಂಡು ಬನ್ನಿ, ಮತ್ತೆ ಮಾತಾಡಿ. ಹಲೋ 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 ದಾಖಲೆ ಇಲ್ಲದೆ ನೀವು ಮಾತಾಡೋದು ಬೇಡ. ದಾಖಲೆ ಹಿಡ್ಕೊಂಡು ಬನ್ನಿ. ಈಗ ಹೇಳ್ತೇನೆ, 5 ನಿಮಿಷದಲ್ಲಿ ಬದಲಿಸ್ತಾ ಇದ್ದೀರಿ, ನೀವು ದಾಖಲೆ ಹಿಡ್ಕೊಂಡು ಬನ್ನಿ. ಅಲ್ಲ, ಒಂದು ದಾಖಲೆ ಹಿಡ್ಕೊಂಡು ಬನ್ನಿ ಸ್ವಾಮಿ. ನಿಮಗೆ ಭೀತಿ ಆಗ್ತದೆ ಹೌದಲ್ವಾ? ದಾಖಲೆ ಹಿಡ್ಕೊಂಡು ಬನ್ನಿ. ಭೀತಿ ಆಗೋದು ಹೌದಲ್ವಾ? ನೀವು ದಾಖಲೆ ಹಿಡ್ಕೊಂಡು ಬನ್ನಿ. ಅಲ್ಲ, ನಾವು ನಿಮ್ಮ ಹತ್ರ ದಾಖಲೆ ಹಿಡ್ಕೊಂಡು ಬನ್ನಿ. ನಾವು ನೀವು ದಾಖಲೆ ಹಿಡ್ಕೊಂಡು ಬನ್ನಿ, ನಾವು ಮತ್ತೆ ಮಾತಾಡಿ. ನಾವು ವಕೀಲರ ಮೂಲಕ ನೀವು ಹೋಗ್ತೇವೆ. ದಾಖಲೆ ಹಿಡ್ಕೊಂಡು ಬನ್ನಿ, ನಾವು ಮತ್ತೆ ಮಾತಾಡಿ. ಕೋರ್ಟಿನಲ್ಲಿ ನೋಡ್ಬೋದು. ಅವರು ಒಂದು ಫಸ್ಟಿಗೆ ಮಾತಾಡುವಾಗ ಬೆದರಿಕೆ ಹಾಕಿದ್ರು, ಅದನ್ನೆಲ್ಲ ಹೇಳಿದ್ರು. ಎಲ್ಲಿಂದ ಕೇಳಿದಾಗ ಪ್ರೆಸ್ ಮೀಟ್ ಅಲ್ಲಿ, ಆದ್ರೆ ಅಲ್ಲಿ ಮಾತಾಡುವಾಗ ನೋಡಿ. ಒಂದು ನೋಡಿ. ಕೇಳಿ ಫಸ್ಟ್ ನಾನು ಹೇಳೋದನ್ನ ಕೇಳಿ. ಆಯ್ತು. ಆಗ ಅಲ್ಲಿ ನಾವೇ ಇದ್ದದ್ದು. ಆ ರೀತಿಯ ಮಾತುಗಳು ಎಲ್ಲಿಯೂ ಬರಲಿಲ್ಲ. ಇದನ್ನ ಅವರು ಹೇಳಿದ್ದಾರೆ ಅಂತ ಹೇಳಿದಾಗ ರೆಕಾರ್ಡ್ ಇದೆ ಇಲ್ಲಿ. ಅದ್ ನೋಡಿ, ಆಯ್ತಾ? ಅಲ್ಲ, ಸರಿ, ಸರಿ, ಸರಿ. ಅದಕ್ಕೆ ಉತ್ತರ ಕೊಡ್ತೇನೆ. ಅದೇ ನಾನು ಹೇಳಿದ first ಕೇಳಿ, ಆಮೇಲೆ ಉತ್ತರ ಕೊಡಿ. ನನ್ನ ಮನೆಯ ಪಕ್ಕದಲ್ಲಿ ನಿಂತು ವಕೀಲರು ಇಲ್ಲಿ 6 ಮನೆಗಳನ್ನು ಬಾಡಿಗೆ ಕೊಟ್ಟಿದ್ದಾರೆ, ಅವರು ಇಲ್ಲಿ ಇರುವುದಿಲ್ಲ. ಅವರು ಹೌದಾ, ಅದು ಯಾರು? ಹಾಗಾದ್ರೆ ಅವರನ್ನೆಲ್ಲರನ್ನು ಹೇಳಲಿಕ್ಕೆ ಹೇಳಿ ಅಂತ ಹೇಳಿದಕ್ಕೆ ನನ್ನ ಹತ್ರ ವಿಡಿಯೋ ಹೇಳಲಿಕ್ಕೆ ಹೇಳಿ, ಅವರನ್ನೆಲ್ಲರನ್ನು ಹೇಳಲಿಕ್ಕೆ ಹೇಳಿ. ಸರ್, ಅದು ಸರಿ ಸರ್. ಇಲ್ಲದಿದ್ರೆ ನಾವು ಅದಕ್ಕೆ ಏನು ಬೇಡ, ಬೆದರಿಕೆ ಅಲ್ಲ. ಅದು ಹಾಗೆ ಹೇಳಿದ್ದು ನಮಗೆ ಭೀತಿ ಆಯ್ತು. ನನ್ನ ಹೆಸರು ಸಾಮಾಜಿಕ ದಾಳಿ ನಮ್ದು ಯಾರಿಗಾದ್ರೂ ಭೀತಿ ಆಗುದಿಲ್ಲ ಸರ್, ನೀವೇ ಹೇಳಿ. ನಾನು ಅದು ಅಷ್ಟೇ ಬಿಡಿ. ಆ ಮಾತಿಗೆ ಅದೊಂದು ಆ ರೀತಿಯ- ಮಾತಿಗೆ ನಮ್ಮದು ಆಕ್ಷೇಪ ಇರಲಿಲ್ಲ. ನಾವು ಹೇಳಿದ ಅವರು JCB ತರ್ತಾರೆ, ಮುರಿತಾರೆ, ಪೊಲೀಸ್ ತರ್ತಾರೆ ಅಂತ ಅದು ಹೇಳ್ತಾರೆ. ಎಲ್ಲರಿಗೂ ಇತರ ಮನೆಯವರಿಗೆ ಹೇಳಿದ್ದಾರೆ. ಇತರ ಮನೆಯವರಿಗೆಲ್ಲ ಹೇಳಿದ್ದು ಅವ್ರು ನಮಗೆ ಹೇಳಿದ್ದಾರಾ? ಗಮನಕ್ಕೆ ಬಂದಿದೆ. ಅವ್ರು ಹೇಳಿದ್ದಾರಾ? ನಮಗೆ ಹೇಳಿದ್ರು, ನಮಗೆ ಹೇಳಿದ್ರು. ಅದು ಯಾರು? ನಮಗೆ ಹೇಳಿದ್ರು. ಯಾರಿಗೆ ಹೇಳಿದ್ರು? ಇತರ ಮನೆಯವರಿಗೆ ಹೇಳಿಲ್ಲ, ನಿಮಗೆ ಹೇಳಿಲ್ಲ. ಯಾರಿಗೆ ಹೇಳಿದ್ರು? ರಾಜರ ಮನೆ ಯಾರಿಗೆ ಹೇಳಿದ್ರು? ಒಂದು ಫಸ್ಟ್ ಟೈಮ್ ಇವರು ಮೀಟಿಂಗ್ ಮಾಡಿ ಅವತ್ತು ಇವರು ಯಾರು ಹೇಳಿದ್ರೆ ನೋಡಿ ಹೇಳ್ತೇನೆ ಸ್ವಾಮಿ, ನಾನು ಒಂದು ಹೇಳ್ತೇನೆ. ಅದೇ ನಿಮ್ಮ ಶಾಸಕರು ಹೇಳಿದ್ದು ಫಸ್ಟ್ ಟೈಮ್ ಎಂತ ಅದು ನಿಮ್ಮ ಪ್ರೆಸ್ ಮೀಟಲ್ಲಿ ವಾಟ್ಸಪ್ಪಲ್ಲಿ ಬಂದಿದೆ ಅದು. ಇವರು ಯಾರು ಹೇಳದಿದ್ರೆ ಮನೆ ನಾವು ಡೆಮೊಲಿಷನ್ ಮಾಡಿದೆವು, ಖಂಡಿತ ದೇವರು ಒಂದು ಟೈಮ್ ಮಾಡ್ತಾ ಅಂತ ಹೇಳಿರ ದೇವ ಶಾಸಕರು ಹೇಳಿದ್ದಾರೆ ಸ್ವಾಮಿ. ಹೌದೆಲ್ಲ ಇದರಲ್ಲಿ ಬಂದು ನಿಮ್ಮ ಇದರಲ್ಲಿ ಯೂಟ್ಯೂಬಲ್ಲಿ ಬಂದಿದೆ. ಸರಿ, ಈಗ ಒಂದು ವಿಷಯ. ಈಗ ನಿಮ್ಗೆ ಯಾರಿಗೂ ನೋಟಿಸ್ ಬಂದಿಲ್ಲ ಫಸ್ಟ್ ಆಫ್ ಆಲ್. ಇಲ್ಲ. ಈಗ ನಿಮಗೆ ನೋಟಿಸ್ ಬಂದಿಲ್ಲ, ನಿಮ್ಮನ್ನು ಕರೆದು ಮಾತನಾಡಲಿಲ್ಲ, ಇಲ್ಲ. ಸಭೆಗೆ ನಿಮ್ಮನ್ನು ಆಹ್ವಾನಿಸಿಲ್ಲ, ನಿಮ್ಮ ಮನೆಗೆ ಬಂದು ನೀವು ಇಟ್ಟುಕೊಂಡು ಅಂತ ಹೇಳಿಲ್ಲ. ಏನೂ ಹೇಳದೆ ನೀವು ನಿಮ್ಮ ಮನೆಯನ್ನು ತೆರವು ಮಾಡ್ತಾರೆ, ಹೇಗೆ ತಪ್ಪಿಸಿಕೊಂಡಿದ್ದೀರಿ ನಮ್ಮ ಪ್ರಶ್ನೆ. ನೋಡ್ತಾ ಇದ್ದಲ್ಲ ಪತ್ರಿಕೆಯಲ್ಲಿ, ವಾಟ್ಸಪ್ನಲ್ಲಿ, ಸಾಮಾಜಿಕ ಮೂರು ಮನೆಗಳ ಜಾಲತಾಣಗಳಲ್ಲಿ ಸುದ್ದಿ ನಾವು ಬರ್ತೇವೆ. ಎಲ್ಲ ಬರೀತಾ ಇದ್ದಾರೆ. ನನ್ನ ಹೆಸರು ಬಂದಿದೆ ಅಲ್ಲ? ಅವರದ್ದು ಬೇರೆ ಬಂದದ್ದುಂಟು. ನನ್ನ ಹೆಸರು ಬಂದ ಮೇಲೆ ನಾನು ಹೇಳಿದೆ. ಇಲ್ಲದಿದ್ರೆ ನಾನು ಇಷ್ಟರವರೆಗೆ ನಮ್ಮ ಹೆಸರನ್ನು ಉಲ್ಲೇಖ ಮಾಡಿಲ್ಲ. ನನ್ನ ಹೆಸರು ಉಲ್ಲೇಖ ಆಗಿಲ್ಲ. ಇಲ್ಲ, ಈಗ ವಕೀಲರು ವಿಜಯ ಅಲ್ಲ, ಎಲ್ಲಿ ಯಾರು ವಿಜಯ ವಕೀಲರು ಎಲ್ಲಿ? ವಕೀಲರು ಇಲ್ಲ ವಕೀಲರು ಅಂತ ಹೇಳಿದ್ದಾರೆ. ಇಲ್ಲ ವಿಜಯ ವಕೀಲರು ಗೊತ್ತಿಲ್ಲ. ಸರಿ ಕೇಳಿ. ವಿಜಯ ಅಲ್ಲ ವಿಜಯ ವಕೀಲರು. ವಿಜಯ ಯಾವ್ದ್ರಲ್ಲಿ ವಕೀಲರು ಬಂದಿದೆ? ಅವ್ರು ಎಲ್ಲಿರುವುದು ನನ್ನ ಹತ್ರ ಉಂಟು. ಅದು ಯಾವ್ದ್ರಲ್ಲಿ ಬಂದಿದೆ? ಯೂಟ್ಯೂಬಿನಲ್ಲಿ ಬಂದಿದೆ. ಆಯ್ತಾ? ಅದರಲ್ಲಿ ಶಾಸಕರು ಎಲ್ಲಿಯ ವಕೀಲರು ಅಂತ ಕೇಳಿದ್ರು. ಆಗ ಎಲ್ಲರೂ ಉಜಿರೆಯ ವಕೀಲರು ಅಂತ ಆ, ಉಜಿರೆಯ ಹೇಳಿದ್ರು. ವಕೀಲರು. ಫಸ್ಟಿಗೆ ಅಲ್ಲ ವಿಜಯ ವಕೀಲರು. ಅವ್ರು ಎಲ್ಲಿಯವರು? ಉಜಿರೆಯವರು. ವಿಜಯ ವಕೀಲರು ಅಂತ ಕ್ಲೀನ್ ಬಂದಿದೆ. ಅದೇ ಈಗ ಒಟ್ಟಾರೆಯಾಗಿ ಹೇಳುದಾದ್ರೆ ನನ್ನ ಹೆಸರು ಉಲ್ಲೇಖ ಮಾಡಿಲ್ಲ. ಒಟ್ಟಾರೆಯಾಗಿ ಹೇಳುದಾದ್ರೆ ನಿಮ್ಮ ಈ 3 ಮನೆಗಳನ್ನು ಕೂಡ ತೆರವು ಮಾಡ್ತಾರೆ ಅನ್ನೋದನ್ನ ಊಹಿಸಿಕೊಂಡು ನೀವು ಈ ಪತ್ರಿಕಾಗೋಷ್ಠಿ ನಿಮ್ಮ ವಾದವನ್ನು ಹೇಳ್ತಾ ಇದ್ದೀರಲ್ವಾ? ಹೊರತು ನಿಮಗೆ ಯಾವುದೇ ಅಧಿಕೃತವಾಗಿ ಬಂದಿಲ್ಲ. ಬರಲಿಲ್ಲ. ಸರಿಯಾ? Correct. ಸರಿಯಾ? ಬರಲಿಲ್ಲ. ಸರಿ. ಅಷ್ಟೇ ಬೇಕು. ಅದನ್ನು ಹೇಳ್ಬೇಕಾದ್ದು ನೀವು. ಓಕೆ, ಥ್ಯಾಂಕ್ ಯು. ಆಯ್ತು.